ಎಸ್ ನಮಸ್ಕಾರ ವೀಕ್ಷಕರೇ ಈಗಿನ ಯುವ ಜನಾಂಗ ಡ್ರಗ್ಸ್ ಹಾಗೂ ಇನ್ನಿತರ ಮಾದಕ ವ್ಯಸನಕ್ಕೆ ಪೀಡಿತವಾಗ್ತಿರುವಂಥ ಒಂದು ಕಾಲಘಟ್ಟದಲ್ಲಿ ಸಮಾಜ ಸೇವೆಯ ಕಡೆಗೆ ಮುಖ ಮಾಡಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಬೇಕು ಅಂತ ಇಲ್ಲಿ ಒಂದು ಯುವಕರ ತಂಡ ಒಗ್ಗೂಡಿದೆ. ಎಸ್ ಇದೇ ಇವತ್ತಿನ ವಿಶೇಷ ಜವನೇರ್ ಬೆದ್ರ. ಎಸ್ ವೀಕ್ಷಕರೇ, ಮೂಡಬಿದ್ರಿ ಅಂದರೆ ಶಿಕ್ಷಣ ಕಾಶಿ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ಊರು, ಬೆಳೆಯುತ್ತಿರೋ ಒಂದು ನಗರ ಅಂತಲೇ ಹೇಳ್ಬೋದು. ಈ ಒಂದು ಊರಿನಲ್ಲಿ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆಗಲಿ ಸಮಾಜ ಸೇವೆಯಾಗಲಿ ಈ ಒಂದು ಸಂಘಟನೆಯ ಹೆಸರು ಆ ಸಮಯದಲ್ಲಿ ಮುಂಚೂಣಿಯಲ್ಲಿರುತ್ತೆ. ಎಸ್ ಇದೇ ಜವನೇರ್ ಬೆದ್ರ ಸಂಘಟನೆಯ ಸದಸ್ಯರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಮೊದಲನೇದಾಗಿ ಅಮರ್ ಕೋಟೆಯವರು ಜವನೇರ್ ಬೆದ್ರ ಸ್ಥಾಪಕಾಧ್ಯಕ್ಷ, ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಹಾಗೂ ಸುನಿಲ್ ಪಣಪಿಲ ಈ ಒಂದು ಜವನೇರ್ ಬೆದ್ರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ನಮ್ಮೊಂದಿಗಿದ್ದಾರೆ ರಾಜೇಂದ್ರ ಜಿ, ನಿವೃತ್ತ ಯೋಧರು ಹಾಗೂ ಸದಾಕಾಲ ಈ ಒಂದು ಸಂಘಟನೆಗೆ ಮಾರ್ಗದರ್ಶನವನ್ನು ನೀಡುವವರು ಅಂತ ಹೇಳ್ಬೋದು, ಇವರು ನಮ್ಮೊಂದಿಗಿದ್ದಾರೆ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಎಸ್ ಮೊದಲನೇದಾಗಿ ಅಮರ್ ಅವರೇ, ಜವನೇರ್ ಬೆದ್ರ ಎಂಬ ಒಂದು ಕಲ್ಪನೆ ಹೇಗೆ ಮೂಡ್ತು? ನಾವು ಈಗ ಪ್ರಸ್ತುತ ದಿನಗಳಲ್ಲಿ ನೋಡಬೇಕಾದ್ರೆ ನೀವು ಹೇಳಿದಾಗೆ ಮಾದಕ ವ್ಯಸನಗಳು ಯುವಕರು ಒಂದು ರೀತಿಯ ಬೇರೆ ಕಡೆ ಹೋಗುವಂಥ ವಿಚಾರಧಾರೆಗಳು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಜಾತಿ ವಿಚಾರದಲ್ಲಿ ಬಹಳಷ್ಟು ಸಂಘಟನೆಗಳು ಬರುವುದನ್ನು ನೋಡಿ ಎಲ್ಲ ಜಾತಿಯರನ್ನು ಒಟ್ಟು ಸೇರಿಸಿ ಒಂದು ಸಂಘಟನೆ ಮಾಡಬೇಕು. ಒಂದು ಸೇವಾ ವಿಚಾರದಲ್ಲಿ ಆಗಲಿ, ಮೂಡುಬಿದ್ರೆಯನ್ನ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಗಲಿ, ಮೂಡುಬಿದ್ರೆಯಲ್ಲಿ ಬಹಳಷ್ಟು ಐತಿಹ್ಯಗಳಿವೆ, ಅವುಗಳ ರಕ್ಷಣೆ ಆಗಲಿ, ಬೇರೆ ಬೇರೆ ವಿಚಾರಧಾರೆಗಳನ್ನು ರಾಷ್ಟ್ರೀಯತೆ ಉಂಟು ನಮ್ಮ ಒಂದು ಇದರಲ್ಲಿ ಸಂಘಟನೆಯಲ್ಲಿ. ಎಲ್ಲ ವಿಚಾರಗಳನ್ನು ಒಟ್ಟಿಟ್ಟು ಜಾತ್ಯತೀತವಾಗಿ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕೆಲವರು ಸೇರಿಕೊಂಡು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಥಮವಾಗಿ ನಾವು ಮಾಡುವಂಥ ಒಂದು ಹೋರಾಟವು ನಮ್ಮ ಸಂಘಟನೆಯಲ್ಲಿ ಇದೆ. ಕೇವಲ ಸೇವೆ ಅಲ್ಲ, ಮೂಡುಬಿದ್ರೆಗೆ ಬೇಕಾದಂಥ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಸತಿ ನಾವು ಪುರಸಭೆಯ ವಿರುದ್ಧವಾಗಿ ಆಳುವ ವರ್ಗದ ವಿರುದ್ಧ ನಾವು ಬಹಳಷ್ಟು ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. ಅದರಲ್ಲಿ ನಮಗೆ ಹಲವಾರು ವಿಚಾರದಲ್ಲಿ ಸಕ್ಸಸ್ ಇದೆ, ಬಹಳಷ್ಟು ಬೆಂಬಲ ಜನರದ್ದು ಸಿಗ್ತಾ ಇದೆ. ಇನ್ನಷ್ಟು ಕೆಲವು ಕೆಲಸಗಳನ್ನು ನಮಗೆ ಮಾಡಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡಿ ಜವನೇರ್ ಬೆದ್ರ ಸಂಘಟನೆ ಯಾಕೆ ಸ್ಥಾಪನೆ ಮಾಡಿದೆವು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಜನರಿಗೆ. ಎಸ್ ಸುನಿಲ್ ಅವರೇ, ಈಗಾಗಲೇ ಭಾರಿ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂಥ ನಿಮ್ಮ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು, ಕ್ಲೀನ್ ಅಪ್ ಮೂಡಬಿದ್ರಿ ಅನ್ನೋ ಒಂದು ಕಾರ್ಯಕ್ರಮ. ಈ ಕಾನ್ಸೆಪ್ಟ್ ಯಾವ ರೀತಿ ಬಂತು, ಯಾವ ರೀತಿ ಪ್ರಚಲಿತಕ್ಕೆ ಬಂತು? ಇದು ಬಹುಶಃ ಆರಂಭದಲ್ಲಿ 2014 ಮಹಾಚುನಾವಣೆಯಲ್ಲಿ ಒಂದು ಬದಲಾವಣೆಯ ಬಿರುಗಾಳಿ ಬೀಸಿತ್ತು. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂತ ಆಡಳಿತದ ನೇತೃತ್ವದ ಆಡಳಿತ ದೇಶಕ್ಕೆ ಬಂತು. ಮೊಟ್ಟ ಮೊದಲಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದು, ಈ ದೇಶದಲ್ಲಿ ಮೊದಲು ಸ್ವಚ್ಛತೆ ಆಗಬೇಕು, ನಂತರ ಎಲ್ಲ ಅಂತ. ದೇಶದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಆದರೆ ಸ್ವಚ್ಛತೆ ಆಗಬೇಕು. ಗಾಂಧೀಜಿಯವರ ಕಂಡಂಥ ಕನಸು ನನಸಾಗಬೇಕು. ಸ್ವಚ್ಛ ಭಾರತಕ್ಕಾಗಿ ನಾವು ಸಂಕಲ್ಪ ಮಾಡೋಣ, ಪ್ರತಿಯೊಬ್ಬರು ಸ್ವಚ್ಛತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸ್ವಯಂ ಸೇವಕರಾಗಿ ದುಡಿಯೋಣ ಎಂಬ ಒಂದು ಸಂದೇಶವನ್ನು ದೇಶದ ಜನತೆಗೆ ಕೊಟ್ಟರು. ಈ ಸಂದೇಶವನ್ನು ದೇಶದ ಎಲ್ಲ ಜನತೆಯು ಸ್ವೀಕಾರ ಮಾಡಿದರು. ನಮ್ಮ ಜವನೇರ್ ಬೆದ್ರ ಸಂಘಟನೆ ಆರಂಭವಾಗಿ ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಒಂದು ನಾವು ಚಿಂತನೆ ಮಾಡಿದ್ವಿ, ಚರ್ಚೆ ಕೂಡ ನಡೆಸಿದ್ವಿ. ನಮ್ಮ ಸ್ವಚ್ಛತಾ ಪ್ರಮುಖರಾದ ಶ್ರೀಯುತ ಹರಿಪ್ರಸಾದ್ ಮತ್ತು ನಮ್ಮ ಅಧ್ಯಕ್ಷರಾದ ಅಮರ್ ಕೋಟೆಜಿ ಸಹಿತ ನಾವೆಲ್ಲ ಚರ್ಚೆಗೆ ಕುಳಿತಾಗ ಆರಂಭದಲ್ಲಿ ಇದು ಯಶಸ್ವಿ ಆಗ್ಬೋದಾ, ಆರಂಭದಲ್ಲಿ ಒಂದು ಆಂದೋಲನ ನಡೆಸುವ, ನಂತರ ದಿನಗಳಲ್ಲಿ ನಾವು ಅದನ್ನು ತಿಂಗಳಿಗೊಮ್ಮೆ ನಡೆಸೋಣ ಅಥವಾ ಬೇರೆ ಬೇರೆ ದಿನಗಳಲ್ಲಿ, ಅದು ಗಾಂಧಿ ಜಯಂತಿ ದಿನ ಸಂದರ್ಭದಲ್ಲಿ ನಡೆಸೋಣ ಎಂಬ ಒಂದು ಚರ್ಚೆಗೆ ಬಂತು. ವಾರಕ್ಕೊಮ್ಮೆ ನಡೆಸುವ ಎನ್ನುವ ಚರ್ಚೆಗೂ ಬಂದಾಗ ಕೂಡ ನಮ್ಗೆ ಗೊಂದಲ ಸೃಷ್ಟಿಯಾಯಿತು. ಯಾಕಂದರೆ ವಾರಕ್ಕೊಮ್ಮೆ ಬಾರಿ ಬೆಳಗ್ಗೆ ಎತ್ಕೊಂಡು ಯುವಕರು ಬರಬೇಕು, ಇದು ಸಾಧ್ಯನಾ, ಇದು ಸಕ್ಸಸ್ ಆಗ್ಬೋದಾ ಎಂಬ ಒಂದು ಗೊಂದಲ, ಒಂದು ಹಾಗೆ ಕನ್ಫ್ಯೂಷನ್ಸ್ ನಮ್ಮಲ್ಲಿತ್ತು. ಈ ಬಗ್ಗೆ ಚರ್ಚೆ ಮಾಡಿ ಕೆಲವೊಂದು ಯುವಕರನ್ನು ಒಟ್ಟುಗೂಡಿಸಿ ನೋಡೋಣ, ಮಾಡೇ ಬಿಡೋಣ, ಏನಾಗುತ್ತೆ ನೋಡೋಣ, ಸಕ್ಸಸ್ ನಂತರ ನೋಡೋಣ, ಮೊದಲು ಕೆಲಸ ಇಳಿಯೋಣ ಎಂಬ ಒಂದು ಸಂಕಲ್ಪ ಮಾಡಿ ಕೆಲಸಕ್ಕೆ ಇಳಿದ್ವಿ. ಮೊದಲನೇ ವಾರ ಯಶಸ್ವಿ ಆಯಿತು, ಎರಡನೇ ವಾರ ಯಶಸ್ವಿ ಆಯಿತು. ದಿನ ಕಳೆದ ಹಾಗೆ ಇವತ್ತು ನಾವು 40ನೇ ವಾರಕ್ಕೆ ಮುಟ್ಟಿದ್ದೇವೆ. ನಿನ್ನೆ ಮೂಡುಬಿದ್ರೆಯಲ್ಲಿ ಐತಿಹಾಸಿಕ ಕಂಬಳ ಇತ್ತು. ನಿನ್ನೆಯ ದಿನವೂ ಮೂಡುಬಿದ್ರೆಯಲ್ಲಿ ಬೆಳಗ್ಗೆ 10 ಗಂಟೆ ತನಕವೂ ಮೂಡುಬಿದ್ರೆಯಲ್ಲಿ ಕಂಬಳ ಇತ್ತು. 7 ಗಂಟೆಗೆ ಯಥಾಸ್ಥಿತಿ. ಕರೆಯನ್ನು ಸ್ವೀಕರಿಸೋಣ. ಎಸ್ ನಮಸ್ತೆ.
ಧನ್ಯವಾದ. ಹೇಳಿ. 7 ಗಂಟೆಗೆ ಪ್ರತಿ ಆದಿತ್ಯವಾರ 7 ಗಂಟೆಗೆ ಯಾವ ರೀತಿ ಯುವಕರು ಒಟ್ಟಾಗ್ತಿದ್ರು, ಅದೇ ರೀತಿ ನಿನ್ನೆಯ ದಿನಗಳು ಕೂಡ ಅದೇ ರೀತಿ ಯುವಕರು ಒಟ್ಟಾಗಿ ನಾವೊಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೆ 10 ಮಂದಿ ಇದ್ದಂತಹ ಒಂದು ಆರಂಭದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇಂದು ಸುಮಾರು 60-70 ಮಂದಿ ಸೇರುವಂತಹ ಘಟನೆಗಳು ಕೂಡ ನಮ್ಮಲ್ಲಿ ಇದೆ. 25ನೇ ಒಂದು ದಿನದ ಕಾರ್ಯಕ್ರಮಕ್ಕೆ, 25ನೇ ವಾರದ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಸುಮಾರು 300 ಮಂದಿ ಜನರನ್ನು ಒಟ್ಟುಗೂಡಿಸಿ ಒಂದು ಜಾಥಾ ನಡೆಸಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ಪ್ರತಿಯೊಂದು ಕಡೆಗಳಲ್ಲಿ ಇವಾಗ ಸ್ವಚ್ಛತೆಯ ಕೆಲಸ ಎನ್ನುವಾಗ ಮೂಡುಬಿದಿರೆಯಲ್ಲಿ ಒಂದು ಭಯ ಉಂಟು. ಆಳುವ ವರ್ಗಕ್ಕೆ, ಸರ್ಕಾರಕ್ಕೆ ಅಥವಾ ಪುರಸಭೆಗೆ ಅಥವಾ ಸಾಮಾನ್ಯ ಜನರಿಗೆ, ಅಂಗಡಿಯವರಿಗೆ, ಯಾರಿಗೂ ಸ್ವಚ್ಛತೆಯ ವಿಚಾರದಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದು ಜವನರ ಬೇರೆ ಸಂಘಟನೆಯವರು ಬರ್ತಾರೆ, ಎಚ್ಚರಿಸ್ತಾರೆ, ಈ ಬಗ್ಗೆ ಅವರು ಪ್ರಚಾರ ಮಾಡ್ತಾರೆ ಎನ್ನುವ ಭಯ ಉಂಟು. ಆ ಭಯ ನಮಗೆ ಭಯ ಅಲ್ಲ, ಸ್ವಚ್ಛತೆಗೆ ದೇಶಕ್ಕಾಗಿ ಪ್ರಧಾನಿಯವರು ಕೂಡ ಪರ ಕೇಳ್ತಿದ್ದಾರೆ. ಸೊ ನಾವು ಸಣ್ಣ ಕಾರ್ಯಕರ್ತರು ಅಂದರೆ ಸಾಮಾಜಿಕ ಕಾರ್ಯಕರ್ತರು ನಾವು ಹಿಡಿದಿದ್ದೇವೆ, ನಮ್ಮೊಂದಿಗೆ ಸ್ಪಂದಿಸಿ ಅನ್ನುವಂಥ ಮನವಿಯನ್ನು ಮಾಡ್ತೇವೆ. ನಾವು ಸ್ಪಂದಿಸದಿದ್ದರೆ ಈ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ, ಪ್ರಚಾರ ಮಾಡಲೇಬೇಕಾಗುತ್ತದೆ ಅವರ ವಿರುದ್ಧವಾಗಿ. ಹೀಗಾಗಿ ನಾವು ಈ ಬಗ್ಗೆ ಕೆಲಸ ಮಾಡ್ತಿದ್ದೇವೆ. ಕಳೆದ ಗಣೇಶ ಚತುರ್ಥಿ ಸಂದರ್ಭದಲ್ಲೂ ಕೂಡ ಎಲ್ಲರೂ ಸಣ್ಣ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ರೆ, ವಿಜೃಂಭಣೆಯಲ್ಲಿ ಪಾಲ್ಗೊಂಡಿದ್ರೆ, ನಮ್ಮ ಕಾರ್ಯಕರ್ತರು ಮಾತ್ರ ಸ್ವಚ್ಛತೆಯ ವಿಚಾರವಾಗಿ ಅಲ್ಲಲ್ಲಿ ಡಬ್ಬ ಇಟ್ಟುಕೊಂಡು ಕಸಗಳನ್ನು ಹೀಗೆ ಹಾಕಿ ಎನ್ನುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ರು. ಕಂಬಳದಲ್ಲಿ ಕೂಡ ನಮ್ಮ ಯುವಕರೆಲ್ಲ ಒಂದು ನಮಗೆ ಜವನರ ತಂಡಕ್ಕೆ ವಿಶೇಷ ಜವಾಬ್ದಾರಿ ಕೂಡ ಕೊಟ್ಟಿದ್ರು ಕೂಡ. ಸ್ವಚ್ಛತೆ ಅದು ನಮಗೆ ಕಂಬಳ ಸಮಿತಿ ಕೊಟ್ಟ ಜವಾಬ್ದಾರಿ ಅಲ್ಲ, ಅದು ನಮ್ಮನ್ನು ನಾವು ತೊಡಗಿಸಿಕೊಂಡು ನಡೆಸುತ್ತಿರುವಂತಹ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಅಂಗಡಿಗಳಲ್ಲಿ ಕೂಡ ಹೋಗಿ ಈ ಕಸಗಳನ್ನು ಹೀಗೆ ಹಾಕಿ ಅದು ಬೇರ್ಪಡಿಸಿ ಡಬ್ಬಕ್ಕೆ ಹಾಕಿ ಎನ್ನುವಂತಹ ಒಂದು ಅವೇರ್ನೆಸ್ ಅನ್ನಲ್ಲಿ ಕ್ರಿಯೇಟ್ ಮಾಡಿದ್ವಿ ನಾವು. ಎಸ್, ಓಕೆ. ರಾಘವೇಂದ್ರಜಿ ಅವರೇ, ನಿಮ್ಮ ಮತ್ತು ಈ ಜಮಣೇರ್ ಬೆದ್ರ ಇದರ ಒಡನಾಟ ಯಾವ ರೀತಿ ಶುರುವಾಯಿತು? ಹೇಗೆ ಪ್ರೇರಣೆ ಆಯಿತು? ಯಾವ ವಿಷಯದಿಂದ ಪ್ರೇರಣೆ ಆಯಿತು ನಿಮಗೆ ಇವರೊಟ್ಟಿಗೆ ಸೇರಿ ನಾನು ಈ ಒಂದು ಕೆಲಸದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು? ಆ್ಯಕ್ಚುಲಿ ಇವರೊಟ್ಟಿಗೆ ಪ್ರಾರಂಭದಲ್ಲಿ ನಾನು ಇರಲಿಲ್ಲ. ಕಳೆದ ಒಂದು 7-8 ತಿಂಗಳಿಂದ ನಾನು ಇವರೊಟ್ಟಿಗೆ ಜಾಯ್ನ್ ಆದೆ. ನನಗೆ ಸಡನ್ನಾಗಿ ಇವರ ಪರಿಚಯ ಆಯಿತು. ಪರಿಚಯ ಆದಮೇಲೆ ಇವರು ನನಗೆ ಬರಲಿಕ್ಕೆ ಹೇಳಿದರು. ಅಲ್ಲಿಂದ ನಾನು ಇವರೊಟ್ಟಿಗೆ ಸೇರಿ ಬೆಳಿಗ್ಗೆ ಅದೇ ಸಂಡೇ ವರ್ಕ್ ಸ್ಟಾರ್ಟ್ ಮಾಡಿದೆ. ಇವರೊಟ್ಟಿಗೆ ಮಿಂಗ್ಲಾದೆ, ನೋಡಿದೆ ಇವರು ಹೇಗೆಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳಿ. ಇವರು ವರ್ಕ್ ಮಾಡುವ ರೀತಿಯೆಲ್ಲ ನನಗೆ ಭಾಳ ಖುಷಿ ಕೊಟ್ಟಿತು. ಹಾಗೆ ನಾನು ಇವರೊಟ್ಟಿಗೆ ನಾನು ಕೂಡ ಈ ಸ್ವಚ್ಛತೆಯಲ್ಲಿ ಪಾಲ್ದಾರನಾದೆ. ಆಮೇಲೆ ನಾವು ಸುಮಾರು ಕಳೆದ ಒಂದು 8 ತಿಂಗಳಿಂದ ಮೂಡುಬಿದ್ರೆ ಆಸ್ಪಾಸ್ನಲ್ಲಿ ಸುಮಾರು ಕಡೆಗಳಲ್ಲಿ ಸ್ವಚ್ಛತೆಯನ್ನು ಮಾಡಿದೆವು. ಸ್ವಚ್ಛತೆ ಮಾಡುವ ಪ್ಲೇಸ್ಗಳು ಕೂಡ ನಿಜವಾಗಿ ಅದು ಸ್ವಚ್ಛತೆಗೆ ಅರ್ಹವಾಗಿದ್ದು. ಸುಮ್ಮನೆ ಸ್ವಚ್ಛವಾಗಿದ್ದ ಸ್ಥಳದಲ್ಲೇ ನಾವು ಸ್ವಚ್ಛ ಮಾಡ್ತಾ ಇರಲಿಲ್ಲ. ಅಲ್ಲಿ ಆ್ಯಕ್ಚುಲಿ ಯಾರು ಹೋಗಿರಲಿಲ್ಲ ಅಂತ ಹೇಳುವಂಥ ಸ್ಥಳಗಳಲ್ಲಿ ಸಹ ಹೋಗಿ ನಾವು ಸ್ವಚ್ಛ ಮಾಡ್ತಾ ಬಂದೆವು. ಇದನ್ನು ಜನ ಸಹ ಗಮನಿಸಿದ್ರು. ಮತ್ತು ನಾವು ಸ್ವಚ್ಛ ಮಾಡೋದನ್ನು ನೋಡಿ ತುಂಬ ಜನ ನಮ್ಮೊಟ್ಟಿಗೆ ಸೇರಿಕೊಂಡ್ರು. ತುಂಬ ಸಮಾಜದ ವರ್ಗದ ಜನರು ನಮ್ಮ ಸಂಘಟನೆಯನ್ನು ಗುರುತಿಸ್ಲಿಕ್ಕೆ ಹೊರಟರು. ಇದು ಬಹಳ ಸಂತೋಷದ ಸಂಗತಿ. ಸುಮಾರು ಸಮಯದ ಹಿಂದೆ ಅಂತ ಹೇಳಿದ್ರೆ ಒಂದು 8-10 ತಿಂಗಳ ಹಿಂದೆ ಅಷ್ಟು ಯಾರು ಗುರುತಿಸಿರಲಿಲ್ಲ. ಆದರೆ ಆಮೇಲೆ ನಮ್ಮನ್ನು ಎಷ್ಟು ಗುರುತಿಸಿದ್ರು ಅಂತ ಹೇಳಿದರೆ ಈಗ ಕರೆದು ಎಲ್ಲರೂ ನಮಗೆ ಶಾಬಾಸ್ ಕೊಡ್ತಾ ಇದ್ದಾರೆ, ನೀವು ಬರೀ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮೊದಲಿಗೆ ಸಲ್ಮಾ ಟಿವಿ ಅವರಿಗೆ ನಮಸ್ಕಾರ. ನಮಸ್ತೆ. ಅದೇ ರೀತಿ ನಮ್ಮ ಮೂಡುಬಿದಿರೆ ತಂಡಕ್ಕೆ ಕೂಡ ನಮಸ್ಕಾರ. ನಮಸ್ತೆ. ಹರಿಪ್ರಸಾದ್ ಬೆಳವಾಯಿಂದ. ಹೇಳಿ ಸರ್. ಸರ್, ನಮ್ಮ ಜವನರ ಬೆದ್ರ ಇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು. ನೀವು ಅಷ್ಟು ಅವಕಾಶ ಕೊಡುದಿಲ್ಲ, ಸ್ವಲ್ಪ ಹೇಳಿಬಿಡ್ತೇನೆ. ಹೇಳಿ ಹೇಳಿ ಹೇಳಿ. ಈ ಅಮರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಗ್ರೂಪ್ ಅಲ್ಲಿ ಮೈನ್ ಆಗಿ ನಂಗೆ ಖುಷಿ ಆದ್ದು ಒಂದು ಯೋಧರ ಮನೆಯಲ್ಲಿ ದೀಪಾವಳಿ, ಮತ್ತೊಂದು ಕ್ಲೀನ್ ಅಪ್ ಮೂಡುಬಿದ್ರಿ. ಪ್ರತಿ ದಿವಸ ಆದಿತ್ಯವಾರ ಬೆಳಿಗ್ಗೆ 5:45 ಗಂಟೆಗೆ ಮೆಸೇಜ್ ಬಂದಿರ್ತದೆ, ಪ್ಲೀಸ್ ಗೆಟ್ ಅಪ್, ಯು ಹ್ಯಾವ್ ಟು ಕ್ಲೀನ್ ಅಪ್ ಮೂಡುಬಿದ್ರಿ ಅಂತ. ಅಥವಾ ನುಡಿಸಿರಿ ಸಂದರ್ಭದಲ್ಲಿ ಒಂದು ಹೃದಯೋಗಿ ಹುಡುಗಿಗೆ ಪಾಪ ಅವರೊಂದು ವೇಷ ಹಾಕಿಕೊಂಡು ಒಂದು ದುಡ್ಡು ಕಲೆಕ್ಷನ್ ಮಾಡಿದಂತ ರೀತಿ. ಮತ್ತೆ ರಾಣಿ ಹಬ್ಬಕ್ಕ ನಮ್ಮ ಮೂಡುಬಿದ್ರೆಯವಳು ಅಂತ ತೋರಿಸಿಕೊಟ್ಟಂತ ಪುಣ್ಯ ಪುರುಷರು ನಮ್ಮ ಸಂಘಟನೆಯವರಿಗೆ ಹುಡುಗರು. ಅದೇ ರೀತಿ ಕಂಬಳದಲ್ಲಿ ಕೂಡ ಅವರ ಈ ಸರ್ತಿ ಅವರ ಫೋಟೋ ಇಟ್ಟು ಚಂದ ಮಾಡಿಕೊಟ್ಟು ನಮ್ಮ ಊರಿನವಳು ಅಂತ ಹೆಮ್ಮೆಯಿಂದ ಹೇಳುವಾಗ ಆಯ್ತು. ಮತ್ತೆ ಕಂಬಳ ಮರುದಿವಸ ಬೆಳಿಗ್ಗೆ
ಹೇಳಿಲ್ಲ ನಿದ್ದೆ ಅಂತ. ಇವ್ರದ್ದು ಪ್ರೋಗ್ರಾಮ್ ಎಲ್ಲಿ ಗೊತ್ತದ, ಕಂಬಳ ಕ್ಲೀನ್ ಮಾಡುವ ರೋಡ್ ಸೈಡ್. ಈ ರಕ್ತದಾನ ಕಾರ್ಯಕ್ರಮ ರಾತ್ರಿ ಮೆಸೇಜ್ ಬರ್ತದೆ, ಇಂಥ ಆಸ್ಪತ್ರೆಯಲ್ಲಿ ಇಂಥವ್ರು ಇದ್ದಾರೆ, ಇಂಥವ್ರಿಗೆ ಮೆಸೇಜ್ ಬೇಕು ಅಂತ ಹೇಳಿ. ಅಂತ ಒಂದು ಮಾನವೀಯ ಗುಣಗಳನ್ನ ಹೊಂದಿಕೊಂಡಂತ ನಮ್ಮ ಜವನಿಯರ್ ಮೂಡುಬಿದ್ರಿ, ನಮ್ಮ ಮೂಡುಬಿದ್ರಿ ಅಲ್ಲ ಎಲ್ಲ ಇಡೀ ಜಿಲ್ಲೆಗೆ ಒಂದು ಮಾದರಿ ತಂಡ ಸರ್. ಅದು ತುಂಬಾ ಖುಷಿ ಪಡ್ತೇವೆ, ತುಂಬಾ ಖುಷಿ ಪಡ್ತೇವೆ. ಅಂತ ಒಂದು ತಂಡ ಕಟ್ಟಿಕೊಂಡು ಈ ಇಡೀ ಗ್ರೂಪ್ ಅಮರೊಟ್ಟಿಗೆ ಪಣಪೆ ಇರ್ಬೋದು, ಸುಧೀರ್ ಎಲ್ಲದು ಇರ್ಬೋದು, ಅವರ ಗೈಡರ್ಸ್ ಇರ್ಬೋದು, ಅಂತ ಒಂದು ತಂಡ ಸಿಕ್ಕಿದ್ದು ನಮ್ಮ ಜಿಲ್ಲೆದು ಪುಣ್ಯ, ನಮ್ಮ ಕರ್ನಾಟಕದ ಪುಣ್ಯ. ಅದು ಇಂಥ ತಂಡಗಳನ್ನ ಸರ್ಕಾರ ಗುರುತಿಸ್ಬೇಕು. ಆ ಕ್ಲೀನ್ ಅಪ್ ತಂಡ ಆ ಬೆಳಿಗ್ಗೆ ಮಾಡ್ತಾರೆ. ಅಟ್ಲೀಸ್ಟ್ ಗವರ್ಮೆಂಟ್ ಪುರಸಭೆಯವ್ರ ಮುಂದೆ ನೋಡ್ತೇವೆ, ಇವರು ಕ್ಲೀನ್ ಮಾಡಿದ್ರು ಹಾಗೆ ಇಟ್ಟು ಇವರಿಗೆ ರೋಡ್ ಸೈಡ್ ಇಟ್ಟು ಹೋಗಿದ್ದಾರೆ. ಯಾಕೆ ಪುರಸಭೆಯವರು ಸ್ಪಂದನೆ ಕೊಡೋದಿಲ್ಲ? ಆಯ್ತವ ನಿಮಗೆ ಗ್ಲೌಸ್ ಕೊಡ್ತೇವೆ, ನಾವು ನಿಮ್ಮೊಟ್ಟಿಗೆ ನಾವು ಬರ್ತೇವೆ ಅಂತ ಹೋಗುವಂತ ಇಲ್ಲ. 2 ದಿವಸ ಸ್ಟ್ರೈಕ್ ಆಯ್ತಲ್ಲಿ ಪುರಸಭೆಯಲ್ಲಿ, ಇವರು ಕ್ಲೀನ್ ಮಾಡಿದ್ರು. ಒಂದು ಸ್ಪಂದನೆ ಇವರಿಗೆ ಸಣ್ಣ ಮಟ್ಟದಲ್ಲಿ ಸಿಕ್ಕಿದ್ರೆ, ಆ ಒಂದು ಸಣ್ಣ ಸ್ಪಂದನೆಯಿಂದ ಇವರನ್ನು ನಾವು ಎಷ್ಟೋ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಸರ್. ದಯವಿಟ್ಟು ನಿಮ್ಮಂತ ಒಂದು ಸ್ಪಂದನ ಟಿವಿ ಅಂತ ಒಂದು ಒಳ್ಳೆ ಮೀಡಿಯಾ ಇವರು ಉತ್ತಮ ಕೆಲಸಗಳನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ತಾವು ಕೂಡ ಮಾಡ್ಬೇಕು ಸರ್. ಎಸ್, ನಮ್ಮ ಉದ್ದೇಶ ಕೂಡ ಅದೇ ಸರ್, ಅದೇ. ಖಂಡಿತ ಖಂಡಿತ. ಎಸ್, ಧನ್ಯವಾದ ಸರ್ ನಿಮ್ಮ ಎಲ್ಲ ಒಂದು ಅಭಿಪ್ರಾಯಕ್ಕಾಗಿ. ಎಸ್ ಅಮರ್ ಅವರೇ, ಈಗಾಗಲೇ ಒಂದು ವೀಕ್ಷಕರು ಕೂಡ ಹೇಳಿದರು, ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಬಳಲುತ್ತಿದ್ದ ಒಂದು ಮಗುವಿಗೆ ಧನ ಸಹಾಯವನ್ನು ನೀವು ನೀಡಿರುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಹೇಗೆ ಇದಕ್ಕೆ ಸಹಕಾರ ದೊರೆಯಿತು? ನಾವು ಜವಣೆರ್ಬೆದ್ರ ಸಂಘಟನೆಯಿಂದ ಈ ಮೊದಲು ಹೇಳಿದ ಹಾಗೆ ಕೇವಲ ನಾವು ಸ್ವಚ್ಛತೆ ವಿಚಾರ ಅಲ್ಲ, ಇಂಥ ಸೇವಾ ವಿಚಾರದಲ್ಲಿ ಬಹಳಷ್ಟು ಕೆಲಸಗಳು ಈ ಮೊದಲು ಮಾಡಿದ್ದೇವೆ. ಈ ಮೊದಲು ಅದೇ ಮೂಡುಕೊಣಜೆ ಗ್ರಾಮದ ಒಂದು ಸುಪ್ರೀತ್ ಹೇಳುವ ಬಾಲಕ, ಅವನಿಗೆ ಬಹಳಷ್ಟು ಚರ್ಮದ ರೋಗದ ಒಂದು ಇದಿರಬೇಕಾದ್ರೆ ಸಮಸ್ಯೆ ಇರಬೇಕಾದ್ರೆ ನಮ್ಮ ಹತ್ರ ಬಂದಾಗ ನಾವು ಆ ಮಗುವಿಗೆ ಯಾವ ರೀತಿಯ ಚಿಕಿತ್ಸೆಗೆ ಎಷ್ಟು ಹಣ ಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ. ಸಾಮಾಜಿಕ ಜಾಲತಾಣದಲ್ಲಿ ಸುನಿಲ್ ಪನಪಿಲ್ಲರ್ ಅವರು ಅದಕ್ಕೆ ಯಾವ ರೀತಿಯಲ್ಲಿ ಅದು ಬೇಕು ಅಂತ ಹೇಳುವಂಥದ್ದು ಆರ್ಟಿಕಲ್ ಅನ್ನು ರೆಡಿ ಮಾಡಿದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಇದು ನಮಗೆ ಒಂದು ಅದರ ಬಗ್ಗೆ ಸ್ಪಂದನೆ ಸಿಕ್ಕಿ ಅಲ್ಲಿ ಒಂದು 2 ಲಕ್ಷ ರೂಪಾಯಿ ನಾವು ಅಲ್ಲಿ ಒಟ್ಟು ಮಾಡಿ ಆ ಮಗುವಿಗೆ ಕೊಟ್ಟಿದ್ವಿ. ಆ ಮಗು ಈಗ ಸ್ವಲ್ಪ ಮಟ್ಟಿಗೆ ಗುಣಮುಖವಾಗಿದೆ ಆ ಒಂದು ಇದು ಸಿಕ್ಕಿದ ನಂತರ. ಅದರ ನಂತರ ಬಹಳ ದೊಡ್ಡ ಚಾಲೆಂಜ್ ಇದ್ದದ್ದು ಈ ಮಗುವ ಸಮಸ್ಯೆ. ಅದೇ ಗ್ರಾಮದ ಈ ಮಗು ನಮ್ಮ ಸಾನ್ವಿ ಹೇಳುವಂತ ಮಗು, ಅವಳಿಗೂ 1 ಲಕ್ಷ ರೂಪಾಯಿ ತನಕ ಬೇಕು, ಡಿಸೆಂಬರ್ನಲ್ಲಿ ಆಪರೇಷನ್ ಇದೆ ಅಂತ ಹೇಳುವಂಥದ್ದು. ಒಂದು ಹಾರ್ಟ್ ಇದ್ದು ನಮ್ಮ ಹಾರ್ಟಲ್ಲಿ ಹೋಲ್ ಇದೆ, ಅದರ ನಂತರ ಒಂದು ಪೈಪಿನ ಸಮಸ್ಯೆ ಇದೆ ಅಂತ ಹೇಳುವಂಥದ್ದು, ಸ್ಟಂಟ್ ಹಾಕುವ ಅವಶ್ಯಕತೆ ಇದೆ. 4 ಲಕ್ಷ ರೂಪಾಯಿ ತನಕ ಖರ್ಚು ಇದೆ. ಅದರಲ್ಲಿ ಸರ್ಕಾರದಿಂದ ಬೇರೆ ಬೇರೆ ಇನ್ಶೂರೆನ್ಸಿಂದ ಒಂದು ಸಾಧಾರಣ 1 ಲಕ್ಷದ ಅಗತ್ಯ ಅವರಿಗೆ ಬೀಳ್ತದೆ. ಅದಕ್ಕೋಸ್ಕರ ನಾವು ಇದಕ್ಕೆ ಯಾವ ರೀತಿಯ ಐಡಿಯಾ ನಮಗೆ ಸಿಗ್ತಾ ಇರಲಿಲ್ಲ. ನಮ್ಮಲ್ಲಿ ಒಬ್ಬ ನಮ್ಮ ಸಂಘಟನೆಯಿಂದ ಹೀಗೆ ಡಿಸ್ಕಷನ್ ಆಗಬೇಕಾ, ನಮ್ಮ ಸದಸ್ಯ ವಿಕ್ಕಿ ಶೆಟ್ಟಿ ಅಂತ ಹೇಳುವರು, ಅವರು ನಾನು ವೇಷ ಹಾಕುವ ಇಲ್ಲಿ ರವಿ ಕಟ್ಪಾಡಿ ಯಾವ ರೀತಿಯಲ್ಲಿ ಕಾಪಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಅದರಿಂದ ಪ್ರೇರಣೆಗೊಂಡು ಅದನ್ನು ನಾನು ಆ ರೀತಿ ವೇಷ ಹಾಕಿ ನಾನು ಆ ಮಗುವಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ಬೇಕಾದ್ರೆ ನಮಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಈ ರೀತಿಯ ಒಂದು ಯುವಕರಿದ್ದಾರಲ್ಲ ಹೇಳುವಂಥದ್ದು ಒಂದು ಅಲ್ಲೇ ಒಂದು ನಮಗೆ ಒಂದು ಒಳ್ಳೆ ರೀತಿಯ ಭಾವನೆ ಬಂತು ಅಂತ ಹೇಳಿಕೊಂಡು ವಿಕ್ಕಿ ಅವರಿಗೆ ನಾವು ಈ ರೀತಿ ಎಲ್ಲ ತಂಡದವರು ಸೇರಿಕೊಂಡು ಅವರಿಗೆ ಯಾವ ರೀತಿಯ ವೇಷ ಹಾಕುವಂಥದ್ದು, ಯಾವ ಸಂದರ್ಭದಲ್ಲಿ ಹಾಕುವ ಅಂತ ಹೇಳಿ ಆಲೋಚನೆ ಮಾಡಿ ಮೂಡುಬಿದ್ರೆಯಲ್ಲಿ ಒಂದು ನಾಡ ಹಬ್ಬ, ನಮ್ಮ ಕನ್ನಡ ಭಾಷೆ ಹಬ್ಬ ಅಂತ ಮೋನಾಳ್ವರು ಒಂದು ದೊಡ್ಡ ರೀತಿಯ ಮೂಡುಬಿದ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ, ನುಡಿಸಿರಿ ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಬಹಳಷ್ಟು ಈ ರಾಜ್ಯದಿಂದ ಬಹಳ ಕಡೆಯಿಂದ ಬಹಳಷ್ಟು ಸಾಹಿತಿಯರು ಮತ್ತೆ ಬಹಳಷ್ಟು ನಾಗರಿಕರು, ಕರ್ನಾಟಕದ ನಾಗರಿಕರು ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ಮಾನವೀಯತೆಗೋಸ್ಕರ ಈ ಮಗುಗೋಸ್ಕರ ವೇಷ ಹಾಕುವ ಮುಖಾಂತರ, ದೊಡ್ಡ ಕಟೌಟ್ ಹಾಕುವ ಮುಖಾಂತರ ಅಲ್ಲಿ ನಾವು ಕಲೆಕ್ಷನ್ ಮಾಡಿದಾಗ ನಮಗೆ ಹೆಚ್ಚು ಕಲೆಕ್ಷನ್ ಆಗ್ತದಂತ ಹೇಳುವಂಥದ್ದು ನಮಗೆ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಈ ರೀತಿಯಂತ ಕೆಲವು ಗೋಲ್ಮಾಲ್ ರೀತಿಯಲ್ಲಿ ಆಗುವಂಥದ್ದು ಬಹಳಷ್ಟು ಆಗ್ತಾ ಇರಬೇಕಾದ್ರೆ ಇದು ಆಗುದಿಲ್ಲ. ಜವಣೆರ್ಬೆದ್ರ ಅಂತ ಹೇಳುವಂಥ ಸಂಘಟನೆಯನ್ನ ಜನರು ಗುರುತಿಸಿ ಇಲ್ಲಿ ಕಲೆಕ್ಷನ್ ಆಗಿರ್ಬೋದು ಅಂತ ಹೇಳುವಂಥ ಭಾವನೆ. ಬಹಳಷ್ಟು ಕಲೆಕ್ಷನ್ ಆಗಿ 1 ಲಕ್ಷ ರೂಪಾಯಿ ತನಕ ಅಲ್ಲಿ ನಮಗೆ ಕಲೆಕ್ಷನ್ ಆಗಿ ಆ ಮಗುಗೆ ಎಷ್ಟು ಬೇಕಿತ್ತು ಅಷ್ಟೇ ಹಣ ಅಲ್ಲಿ ಬಂದು ಅದನ್ನು ನಾವು ಕಳೆದ 2 ವಾರದ ಹಿಂದೆ ಆ ಮಗುವಿಗೆ ಕೊಟ್ಟಿದ್ದೇವೆ. ಈಗ ಡಿಸೆಂಬರ್ ತಿಂಗಳಲ್ಲಿ ಆ ಮಗುವಿಗೆ ಆಪರೇಷನ್ ನಾರಾಯಣದಲ್ಲಿ ಆಗ್ಲಿಕ್ಕಿದೆ. ಆ ಮಗು ಬಹಳಷ್ಟು ಶೀಘ್ರದಲ್ಲಿ ಗುಣಮುಖ ಆಗ್ಬೇಕು ಹೇಳುವಂಥದ್ದು ನಮ್ಮ ಆಶೆ. ಅದಕ್ಕೋಸ್ಕರ ಬೇರೆ ರೀತಿಯ ಡಾಕ್ಟರ್ ಹತ್ರ ಮಾತಾಡಿ ಬೇರೆ ರೀತಿಯ ಪ್ರಯತ್ನಗಳು ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಮಗುಗೆ ಸಹಾಯ ಮಾಡುವಂತ ನಮ್ಮಲ್ಲಿ ಒಂದು ಆಶಯ ಇದೆ. ಎಸ್, ಓಕೆ. ಎಸ್, ಸುನಿಲ್ ಅವರು ಈಗಾಗಲೇ ಅವರು ಹೇಳಿದರು
ನಿಜವಾದ ಆಸಕ್ತರನ್ನು ಗುರುತಿಸುವಂಥದ್ದು ಮೊದಲಾಗಬೇಕು. ಈಗ ತುಂಬ ಜನ ಇಂಥ ಸಮಸ್ಯೆಗೆ ಒಳಗಾಗ್ತಾರೆ. ಇಂಥ ತುಂಬ ಒಂದು ಸಮಸ್ಯೆಗಳು ನಿಮ್ಮ ಹತ್ರ ಬಂದಾಗ ಇದನ್ನು ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಹೇಗೆ ಗುರುತಿಸ್ತೀರಾ? ನಿಜವಾದ ಒಂದು ಸಮಸ್ಯೆಗೆ ಒಳಪಟ್ಟಿರುವಂಥವರಿಗೆ ನಿಮ್ಮ ಸಹಾಯ ದೊರಕಬೇಕು, ಇದನ್ನು ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ತೀರಾ? ಬಹುಶಃ ಸಂಸ್ಕೃತದಲ್ಲೊಂದು ಮಾತಿದೆ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ, ಮಾನವನ ಶರೀರ ಅಥವಾ ದೇಹ ಇರುವುದು ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಅಂತ. ಬೇರೆ ಬೇರೆ ಸಂಘಟನೆಗಳು, ಸಂಘ ಸಂಸ್ಥೆಗಳು ಅಥವಾ ಒಂದು ತಂಡಗಳು ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಈ ದೇಶದಲ್ಲಿ ಅಥವಾ ನಮ್ಮ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘಟನೆ, ಒಂದು ಕಳೆದ 2 ವರ್ಷಗಳ ಹಿಂದೆ ಅಂತ ಜನಿಸಿದ ಈ ಸಂಘಟನೆ, ಜವನೇರ್ ಬ್ರದರ್ಸ್ ಸಂಘಟನೆ, ಆರಂಭದಲ್ಲೇ ಈ ಸಂಘಟನೆ ಇದೆ ಎನ್ನುವಾಗ ನಮಗೆ ಬಂದಿದ್ದೇ ಮೊದಲು ನೆಗೆಟಿವ್, ಅಂದರೆ ಋಣಾತ್ಮಕ ಒಂದು ಸಂದೇಶಗಳು, ಇವರೇನು ಕಟ್ತಾರೆ, ಇವರೇನು ಮಾಡ್ತಾರೆ ಎನ್ನುವಂತಹ. ಒಂದು ಕಡೆಯಲ್ಲಿ ಇಂತಹ ಟೀಕೆಗಳು ಬಂದರೆ ಮತ್ತೊಂದು ಕಡೆಗಳಲ್ಲಿ ನಮಗೆ ಇಂತಹ ಒಂದು ಸಹಾಯ ಆಗಬೇಕಿತ್ತು, ದಯವಿಟ್ಟು ಸ್ಪಂದಿಸ್ತೀರಾ ಎನ್ನುವಂತಹ ಒಂದು ರಿಕ್ವೆಸ್ಟ್ಗಳು ನಮಗೆ ಬಂದಿತ್ತು. ನಾವು ಹಲವಾರು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡ್ವಿ. ಇದರಲ್ಲಿ ಅಮರಣ್ಣ ಹೇಳಿದ್ದು 2 ಮಾತ್ರ. ಅದು ನಾವು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ ಒಂದು ಸಮಸ್ಯೆ ಆಗಿರ್ಬೋದು. ಒಂದು ಅದೇ ಹೃದಯ ರೋಗದ ಮಗುವಿಗೆ 1 ಲಕ್ಷ ರೂಪಾಯಿ ಕ್ರೋಢೀಕರಣ ಮಾಡಿದ್ದು, ಆಮೇಲೆ ಒಂದು ಚರ್ಮ ರೋಗ ಬಾಧಿತ ಮಗುವಿಗೆ 2 ಲಕ್ಷಕ್ಕಿಂತ ಮಿಗಿಲು. ಆದರೆ ಇದರ ನಡುವಲ್ಲಿ ಅನೇಕ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ಹುಷಾರಿಲ್ಲದಕ್ಕೆ 2-3 ಬೇರೆ ಬೇರೆ ನಾವು ಕೊಡುಗೆ ನೀಡಿದ್ದೇವೆ. ಒಂದು ಹುಡುಗಿ, ಅವಳು ಹೆಸರು ಬೇಡ, ಮೂಡುಬಿದಿರೆ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಅವಳು ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಆರಂಭದಲ್ಲಿ ನನಗೆ ಆಗಲ್ಲ, ನಾನು ಡಿಗ್ರಿ ಅದು ಪದವಿ ಕಾಲೇಜಿಗೆ ನಾನು ಹೋಗಲ್ಲ, ಡಿಗ್ರಿ ಮಾಡಲ್ಲ, ಯಾಕೆಂದ್ರೆ ನಮ್ಮ ಮನೇಲಿ ಸಮಸ್ಯೆ ಇದೆ, ಅಮ್ಮ ಬೇಡಿ ಕಟ್ಟಿ ನಾವು ಇದು ಮಾಡಬೇಕು, ಹಣ ಮಾಡಬೇಕಷ್ಟೇ, ಸಮಸ್ಯೆ ಆಗ್ತದೆ, ನಾನು ಕಾಲೇಜ್ ಮಾಡಲ್ಲ ಅಂತ ಹೇಳಿದಕ್ಕೆ ನಮ್ಮ ಸದಸ್ಯ ಒಬ್ಬ, ಅವಳ ಸ್ನೇಹಿತನಾಗಿದ್ದ, ಅವನು ಕ್ಲಾಸ್ಮೇಟ್ ಆಗಿದ್ದ. ಅವೇ ಹೇಳಿದ್ದ, ನೀನು ಟೆನ್ಷನ್ ಮಾಡಬೇಡ, ನಾನು ನಮ್ಮ ಸಂಘಟನೆ, ಜವನೇರ್ ಬ್ರದರ್ಸ್ ಸಂಘಟನೆ ಇದೆ, ನಾವು ಮಾಡ್ತೇವೆ, ಏನಾದರೂ ನೀನು ಕಾಲೇಜಿಗೆ ಹೋಗು, ಫೀಸ್ ನಾವು ನೋಡ್ಕೊಳ್ತೇವೆ ಅಂತ. ಆ್ಯಕ್ಚುಲಿ ಅವನು ಭರವಸೆ ಕೊಟ್ಟದ್ದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಅವಳ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಡೆಡ್ಲೈನ್ ಕೊಡ್ತಾರೆ, ಈ ದಿನದೊಳಗೆ ನೀನು ಫೀಸ್ ಕಟ್ಟಬೇಕು ಅಂತ. ಆ ಹೊತ್ತಿನಲ್ಲಿ ಅವಳು ಅವನ ಹತ್ರ ಬಂದು ಹೇಳ್ತಾಳೆ, ಹೀಗೆ ನೀನು ಪ್ರಾಮಿಸ್ ಮಾಡಿದ್ದಿ, ಹೆಲ್ಪ್ಲೆಸ್ ನಾನು ಅಂತ. ಆ ಸಮಯದಲ್ಲಿ ಅವನಿಗೆ ನೆನಪಾಯ್ತೇನೋ, ನಮ್ಮ ಬಳಿ ಬಂದು ಹೇಳಿದ. 2-3 ದಿನಗಳಲ್ಲಿ, ಯಾಕಂದರೆ ಅವನು ನಮ್ಮ ಸಂಘಟನೆಯ ಸದಸ್ಯ, ಅವನನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಅದರ ಹೊರತಾಗಿಯೂ ಅವಳು ವಿದ್ಯೆಗಾಗಿ ಅಂದರೆ ಭವಿಷ್ಯದಲ್ಲಿ ಅವಳು ಉತ್ತಮ ಪ್ರಜೆಯಾಗಿ ಅಥವಾ ಏನೋ ಆದರೆ ನಮ್ಮ ನೆನಪಿರ್ಬೋದು, ಅಥವಾ ನಮ್ಮ ಒಂದು ಸಣ್ಣ ಕಾಣಿಕೆ ಇರ್ಬೋದು. ಕೂಡಲೇ ಅಮರಣ್ಣನ ಹತ್ರ ನಾವು ಮಾತಾಡಿ ಎಲ್ಲ ಸ್ಪಂದಿಸಿ ಕೂಡಲೇ ನಾವು ನಮ್ಮ ಸಂಘಟನೆಯ ಸದಸ್ಯರೇ ಒಟ್ಟುಗೂಡಿಸಿ 15,000 ಮೊತ್ತದ ಹಣವನ್ನು ಆಕೆಗೆ ನೀಡಿದ್ವಿ. ನಂತರ ಒಂದು ಮುಸ್ಲಿಂ ಜನಾಂಗದ ಒಬ್ಬಳು ಹುಡುಗಿ ತನ್ನ ಮನೆಯಲ್ಲಿ ಕೂಡ ಬೇಡ, ಕಾಲೇಜು ಶಿಕ್ಷಣ ಎಲ್ಲ ಬೇಡ, ನಮ್ಮಲ್ಲಿ ಸಾಕು ಇಷ್ಟು ಅಂತ ಹೇಳಿದ್ರಿ. ಆಕೆ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ಲು, ಒಂದು ಲೆಟ್ರ್ ಬರೆದ್ಲು, ಜವನೇರ್ ಬ್ರದರ್ಸ್ ಸಂಘಟನೆ ನೀವು ಉತ್ತಮ ಕೆಲಸ ಮಾಡ್ತಿದ್ದೀರಿ, ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೊಂದು ಹೆಲ್ಪ್ ಮಾಡಿ, ನನಗೆ ಕಲಿಬೇಕು ಅಂತ ತುಂಬ ಆಸೆ ಇದೆ, ಹೆಲ್ಪ್ ಮಾಡ್ತೀರಾ ಅಂತ. ಸೊ ಅದನ್ನು ಕೂಡ ನಾವು ಮುಂದಿಟ್ಟುಕೊಂಡು ಅವಳಿಗೆ ಸಣ್ಣ ಮಟ್ಟಿನ ಸಹಾಯವನ್ನು 10,000ಕ್ಕಿಂತಲೂ 10,000 ತನಕ ಅವಳ ಕಂಪ್ಲೀಟ್ ಕೋರ್ಸಿನ ಫೀಸ್ ಅನ್ನೇ ನಾವು ಕೊಟ್ಟಿದ್ದೇವೆ. ಅದನ್ನು ಸಂಪೂರ್ಣವಾಗಿ ವರ್ಷದ ಕೋರ್ಸಿನ ಫೀಸ್ ಅನ್ನು ನಾವು ಅದನ್ನು ನೀಡಿ ಆಕೆಗೆ, ಅಂದರೆ ನಾವು ಯಾವುದೇ ಧರ್ಮ, ಯಾಕೆ ನಾನು ಮುಸ್ಲಿಂ ಸಮಾಜದ ಹುಡುಗಿ ಅಂತ ಹೇಳಿದಂದರೆ, ನಮಗೊಂದು ಆಪಾದನೆ ಉಂಟು, ಅವರು ಒಂದೇ ದಾರಿಯಲ್ಲಿ ಹೋಗ್ತಿದ್ದಾರೆ, ಕೋಮುವಾದಿಗಳಾಗ್ತಿದ್ದಾರಾ ಅಂತ. ನಾವು ಹೇಳ್ತೇವೆ, ನಾವು ಬಲಪಂಥೀಯ ಚಿಂತಕರೇ ಎಲ್ಲರೂ, ಅದರಲ್ಲಿ 2 ಮಾತೇ ಇಲ್ಲ, ನಾವು ಬಲಪಂಥೀಯ ಚಿಂತಕರೇ, ನಾವೆಲ್ಲ ಹಿಂದುತ್ವವಾದಿಗಳೇ. ಆದರೆ ಸೇವೆ ಅನ್ನುವ ದೃಷ್ಟಿಕೋನ ಬಂದಾಗ ನಾವು ಅಬ್ದುಲ್ ಕಲಾಂ ಆಗುತ್ತೇವೆ, ಮದರ್ ತೆರೆಸೆ ಆಗುತ್ತೇವೆ ವಿನಃ ಟಿಪ್ಪು ಸುಲ್ತಾನ್ ಆಗಲ್ಲ, ಹೈದರಾಲಿ ಆಗಲ್ಲ. ನಾವು ನಮ್ಮ ದೃಷ್ಟಿಕೋನ ಹೊಂದಿರೋದು ಸೇವೆ, ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅಷ್ಟೇ. ಈ ನಿಟ್ಟಿನಲ್ಲಿ ಆ ಹುಡುಗಿ ಕೂಡ ನಾವು ಸಹಾಯ ಮಾಡಿದೆ. ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಕಮ್ಯುನಿಟಿನವರು ನಮ್ಮಲ್ಲಿ ಸಹಾಯ ಕೇಳಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಎಷ್ಟು ನಾವು ಸಹಾಯವಾಗಿ ಅಷ್ಟು ಸಹಾಯವನ್ನು ನಾವು ಮಾಡಿದ್ದೇವೆ. ಮತ್ತೆ ಇನ್ನೊಂದು, ನಮ್ಮ ಈ ಜಾತೀಯತೆ ವಿಚಾರ ಬರಬೇಕಾದ್ರೆ ನಮ್ಮ ಸಂಘಟನೆಯಲ್ಲಿ ಸಾಧಾರಣ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರು ಇದ್ದೇವೆ. ಮತ್ತೆ ಇವನ್ ಇದರಲ್ಲಿ ಸಹ ಕ್ಲೀನಪ್ ಮಾಡುವ ಸಂದರ್ಭದಲ್ಲಿಯೂ ಕೇವಲ ಸ್ಟೂಡೆಂಟ್ಸ್ ಅಥವಾ ಇವರು ಎಂಪ್ಲಾಯೀಸ್ ಈ ರೀತಿ ಅಲ್ಲ, ಇದರಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, ನಿಟ್ಟೆ ಕಾಲೇಜಿನ ಪ್ರೊಫೆಸರ್ ಇದ್ದಾರೆ,
ಮಿಲಿಟರಿ ಆರ್ಮಿ ಆರ್ಮಿಯ ಸುಬೇದಾರ್ ಮೇಜರ್ ಅವರು ಬಂದು ಭಾಗವಹಿಸ್ತಾರೆ. ಪ್ರತಿ ವಾರ ಅವರು ಸ್ಪೋರ್ಟಿವ್ಲಿ ಭಾಗವಹಿಸ್ತಿದ್ದಾರೆ. ಬಹಳಷ್ಟು ಬೇರೆ ಬೇರೆ ಇದಕ್ಕೆ ವೃತ್ತಿಪರ ಇವರೆಲ್ಲ ಜನರೆಲ್ಲ ಬರ್ತಾರೆ. ಗೋಲ್ಡ್ ಸ್ಮಿತ್ ಇರಲಿ, ಪೇಂಟರ್ಸ್ ಇರಲಿ, ಲೆಕ್ಚರರ್ಸ್ ಇರಲಿ, ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್, ಬೇರೆ ಬೇರೆ ರೀತಿಯ ಜನ ಬರ್ತಾರೆ. ನಮ್ಮ ಯುವಕರು ಅವ್ರ ಜೊತೆ ಸೇರಿಕೊಂಡು ಅವ್ರು 1 ವಾರ ಬಂದರೆ ಇನ್ನು 2 ವಾರ ಆ ರೀತಿ ಎಲ್ಲ ಇದೆ. ಆದರೂ ಎಲ್ಲ ರೀತಿಯ ಜನರ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಎಲ್ಲ ಜಾತಿಯ ಎಲ್ಲ ವರ್ಗದ ಜನರ ಸ್ಪಂದನೆ ಸಿಗ್ತಾ ಇದೆ. ಆ ಒಂದು ಉದ್ದೇಶದಿಂದನೇ ನಾವು ಬಹಳಷ್ಟು ಜಾತಿ ಸಂಘಟನೆಗಳಾಗುವಂಥದ್ದು ನಮ್ಮ ವಿರೋಧ ಇಲ್ಲ. ಜಾತಿಯಲ್ಲಿ ನಾವು ಬಟವಾಡ ಆಗ್ತಾ ಹೋದ್ರೆ ಎಲ್ಲಿಯೋ ನಮ್ಮ ರಾಷ್ಟ್ರ ಮತ್ತೊಮ್ಮೆ ತುಂಡಾಗುವಂತ ಒಂದು ಭೀತಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ಜಾತಿಯ ವಿಚಾರವನ್ನ ಬಿಟ್ಟು ಎಲ್ಲರನ್ನು ಒಟ್ಟು ಸೇರಿಸಿ ಈ ಸಂಘಟನೆಯನ್ನ ಮಾಡಬೇಕು ಹೇಳುವಂತ ಮೂಲ ಉದ್ದೇಶ ನಮ್ಮದು ಪ್ರಾರಂಭ ದಿನಗಳಲ್ಲಿದ್ದದ್ದು. ಈಗ ಅದೇ ಉದ್ದೇಶದಲ್ಲಿ ನಡೀತಾ ಹೋಗ್ಕೊಂಡು ಬಹಳ ಸಾಕಾರ ಭಾವನೆ ನಮ್ಮಲ್ಲಿದೆ. ಎಸ್, ಓಕೆ. ಯಾವುದೇ ಹಾಗಾದ್ರೆ ಭೇದ ಭಾವ ಇಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾವುದು ನಡೀತಿಲ್ಲ. ನೋಡುವವರ ಕಣ್ಣಿಗೆ ಏನ್ ಕಂಡ್ರು ನಮಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ನಾವು ಯಾರು ಬಂದ್ರು ನಮ್ಮ ಹತ್ರ ಈ ಒಂದು ಕೆಲಸ ಆಗ್ಬೇಕಂತ ಹೇಳಿದ್ರೆ ನಾವು ಅವರಿಗೆ ಸ್ಪಂದನೆ ನೀಡಿದ್ದೇವೆ. ಹೊರಗೆ ದೂರ ನಿಂತು ಅವರಿಗೆ ಕಾಣುವಂತದ್ದು ನಾವು ಅದ್ರ ಬಗ್ಗೆ ಚಿಂತನೆ ಮಾಡುವುದಿಲ್ಲ. ಟೀಕೆ ಟಿಪ್ಪಣಿಗಳು ನಮ್ಮಲ್ಲಿ ಹಾಕುವರು ಸಹಜ. ಅದು ನಮಗೆ ಗ್ಲೂಕೋಸ್ ಕೊಟ್ಟಷ್ಟು ನಮ್ಮನ್ನು ಸ್ಟ್ರಾಂಗ್ ಮಾಡಿದೆ. ಎಸ್, ಓಕೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಜವನೇರ್ ಬೆದರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಜವನೇರ್ ಬೆದರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಎಸ್, ಮಾತಾಡ್ತಿದ್ವಿ ನಮ್ಮ ಅತಿಥಿಗಳೊಂದಿಗೆ. ಎಸ್ ಅಮರ್ ಅವರೇ, ಒಂದು ಪ್ರಶ್ನೆ ಇದೆ, ಸಾರ್ವಜನಿಕರ ಒಂದು ಪ್ರಶ್ನೆ. ನೀವು ನೇರವಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡವರು, ಸಮಾಜ ಸೇವೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರವೇಶಕ್ಕೆ ಇದನ್ನ ಉಪಯೋಗಿಸ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನನ್ನ ವೈಯಕ್ತಿಕ ವಿಚಾರ ಹೇಳಬೇಕಾದ್ರೆ, ನಾನು ಬಹಳಷ್ಟು ನನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿಯೂ ನಾನು ABVPಯ ಸಕ್ರಿಯ ಸದಸ್ಯನಾಗಿ ಅದರ ನಂತರ ಭಾಜಪದಲ್ಲಿ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ. ಆ ಕೆಲಸ ಮಾಡುವ ಸಂದರ್ಭದಲ್ಲಿಯೂ ನಾನು ಈ ಸೇವಾ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದೆ. ಅದರ ನಂತರ ಕೆಲವು ರೋಟ್ರಾಕ್ಟ್ ಸಂಸ್ಥೆಯಲ್ಲಿ ಆಗಲಿ, ರೋಟರಿ ಸಂಸ್ಥೆ, ಯುಜಗಳ JCIಯಲ್ಲಿ ಆಗಲಿ ನಾನು ಕೆಲಸ ಮಾಡಿ ಅಲ್ಲಿಯ ಯುವಕ ಮಂಡಳಗಳೆಲ್ಲ ಕೆಲಸ ಮಾಡ್ತಾ ಇದ್ದೆ ಸೇವಾ ವಿಚಾರದಲ್ಲಿ. ಎಲ್ಲಿಯೋ ನನಗೆ ಅಲ್ಲಿ ಕೆಲವೊಂದು ವಿಚಾರದವರೆಗೆ ನಮಗೆ ಸಪೋರ್ಟ್ ಬರದೆ, ಅಥವಾ ಎಲ್ಲ ಜಾತಿಯವರನ್ನು ಸೇರಿಸಿ ಮಾಡುವಂಥ ವಿಚಾರ ಇರಲಿ, ನಾವು ಓಪನ್ಲಿ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳುವ ವಿಚಾರದಲ್ಲಿ ಸಪೋರ್ಟ್ ಬರದ ಒಂದು ಸಂದರ್ಭದಲ್ಲಿ, ಅಥವಾ ಪಕ್ಷದಿಂದ ಕೆಲವು ವಿಚಾರಕ್ಕೆ ಸಪೋರ್ಟ್ ಬರದಾಗ, ಈಗ ಪುರಸಭೆಯ ವಿಚಾರದಲ್ಲಿ ಅವರು ಮಾಡದಂಥ ಕೆಲಸಕ್ಕೆ ನಮಗೆ ಧ್ವನಿ ಸೇರಿಸಲಿಕ್ಕೆ ಕೆಲವು ಸಪೋರ್ಟ್ ಬರದಾಗ ನಾವು ಈ ಒಂದು ಸಂಘಟನೆಯನ್ನು ನಾವು ಹುಟ್ಟಿ ಹಾಕಿ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸೇವಾ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಯಾವುದೇ ಒಂದು ರಾಜಕೀಯ ನಿಲ್ಲುವಂಥ ಪಕ್ಷ ನಮ್ಮಲ್ಲಿ ಯಾವುದೇ ಒಂದು ವಿಚಾರಧಾರೆಗಳು ಇಟ್ಟು ಮಾಡಿದಲ್ಲ. ಅಂತ ಒಂದು ನಮ್ಮಲ್ಲಿ ಇರುವಂಥದ್ದು ಯುವಕರೆಲ್ಲ ನೀವು ನೋಡಿರ್ಬೋದು, ಭಾಳ ಯಂಗ್ ಯುವಕರು, ಒಂದು 18, 20, 22 ವಯಸ್ಸಿನ ಯುವಕರು ಇದ್ದದ್ರಿಂದ ನಮಗೆ ಒಮ್ಮೆಲೆ ರಾಜಕೀಯ ಇಳಿಯುವಂಥ ವಿಚಾರವು ಇರಲಿಲ್ಲ. ನಮ್ಮಲ್ಲಿ ಕೆಲಸ ಮಾಡುವಂಥ ಒಂದು 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 ಯುವ ಜನತೆಯ ಪಡೆ ನಮ್ಮಲ್ಲಿ ನಿರ್ಮಾಣ ಆಯಿತು. ಅಲ್ಲಿಯ ನಾವು ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಪುರಸಭೆ ಯಾವ ಕೆಲಸ ಮಾಡಲಿಲ್ಲ. ಸ್ವಚ್ಛತೆ ವಿಚಾರದಲ್ಲಿ ಇವತ್ತು ನಾವು 40 ವಾರ ಸ್ವಚ್ಛತೆ ಮಾಡಬೇಕಂತಾದ್ರೆ ಅಲ್ಲಿ ಏನಾದರೂ ಒಂದು ಡಿಫೆಕ್ಟ್ ಇರಬೇಕಂತ ಹೇಳುವಂಥದ್ದು ಪ್ರಶ್ನೆ ಮೂಡುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಪ್ರತಿ ಅಭಿಯಾನವನ್ನು ಮಾಡಿದ್ದು ಅನೇಕರು ಮಾಡ್ತಾರೆ, ಅನೇಕ ಸಂಘಟನೆ ಮಾಡ್ತದೆ. ಅಭಿಯಾನ ನಾವು ದೂರದಲ್ಲ, ಕೇವಲ ರಸ್ತೆಯ ಬದಿಯಲ್ಲಿರುವಂಥ ಕಸಗಳಿಗೆ ಇಲ್ಲ ಪ್ಲಾಸ್ಟಿಕ್ ವಿಚಾರಕ್ಕೆ ಸೀಮಿತ ಆಗುವಂಥದ್ದನ್ನು ನೋಡಿ ಬಹಳಷ್ಟು ಕಡೆ ಕಸದ ಗುಪ್ಪೆಗಳೇ ಒಂದು ಬೆಟ್ಟ ರೀತಿ ನಿರ್ಮಾಣ ಆಗುವಂಥ ಜಾಗದಲ್ಲೇ ನಾವು ಹೋಗಿ ಅಭಿಯಾನವನ್ನು ಮಾಡಿದ್ದು. ನೀವು ಫೇಸ್ಬುಕ್ ಲಿಂಕಲ್ಲಿ ಅದನ್ನು ನೋಡ್ಬೋದು. ಅಂಥ ಕಡೆಗಳನ್ನೇ ಮಾಡಿದ್ದು. ಯಾಕಂದರೆ ಇವನ್ ಸಿಟಿಯ ನಡುವಲ್ಲೇ ಅಂಥ ಕಡೆಗಳಿದ್ದನ್ನು ಅದನ್ನು ಯಾರೂ ನೋಡುವುದಿಲ್ಲ. ರಸ್ತೆ ಬದಿ ಅಭಿಯಾನ ಮಾಡ್ಬೇಕಾದ್ರೆ ಸುಲಭವಾಗಿ 1 ಗಂಟೆಯಲ್ಲೇ ಆಗಿ ನಾವು ಚಹಾ ಕುಡಿಯುವಂಥ ಒಂದು ವಿಚಾರ ಇದ್ದು ಸ್ವಚ್ಛತೆ ಆಗೋದನ್ನು ನಾವು ವಿರೋಧಿಸಿ ಈ ಅಭಿಯಾನಕ್ಕೆ ಹಾಕಿದ್ದು ಕೈ. ಆಗ ಪುರಸಭೆ ಅಲ್ಲಿಯ ಸ್ಥಳೀಯ ಒಂದು ಆಡಳಿತ ವರ್ಗ ಏನು ಮಾಡ್ತಾ ಇದೆ ಅಂತ ಹೇಳುವಂಥ ಕ್ವಶನ್ ಮಾರ್ಕ್ ನಮ್ಮಲ್ಲಿ ಬಂದದ್ದು. ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ವಿಚಾರಧಾರೆಗಳಲ್ಲಿ ಪುರಸಭೆ ಅಗೇನ್ಸ್ಟ್ ಹೋಗಿ ಆ ಸ್ವಚ್ಛತೆ ವಿಚಾರದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಈವನ್ ಅಲ್ಲಿ ಒಂದು ಡ್ರೈನೇಜ್ನ ಸಮಸ್ಯೆ ಬರಬೇಕಾದ್ರೆ ಬಹಳಷ್ಟು ಫ್ಲ್ಯಾಟ್ಗಳಿಂದ ಈ ಗಾರ್ಬೇಜ್ಗಳೆಲ್ಲ ಹೋಗುವಂಥ ಒಂದು ಡ್ರೈನೇಜ್ನಲ್ಲಿ ಕುಡಿಯುವಂಥ ನೀರಿನ ಪೈಪ್ ಇದ್ದಂಥ ಒಂದು ಸಂದರ್ಭದಲ್ಲಿಯೂ ನಾವು ಅವರ ಪುರಸಭೆ ವಿರುದ್ಧ ಪ್ರತಿಭಟಿಸಿದ ಸಂಘಟನೆ ನಮ್ಮದು. ಇದನ್ನೆಲ್ಲ ಗಮನಿಸಿ ಬೇರೆ ಬೇರೆ ರೀತಿಯಲ್ಲಿ ರಸ್ತೆಯಲ್ಲಿ ಒಂದು ರಸ್ತೆಯ ಬಹಳಷ್ಟು ಹದಗೆಟ್ಟ ಇದ್ದ ಸಂದರ್ಭದಲ್ಲಿ ಹೋದ ವರ್ಷ
ನಾವು ದೀಪಾವಳಿಯ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಭಟಿಸಬೇಕಂತ ಹೇಳುವಂಥದ್ದು ಒಂದು ಯೋಚನೆ ಮಾಡಿದಾಗ, ದೀಪಾವಳಿ ಸಂದರ್ಭದಲ್ಲಿ ಆ ಹಾಳಾದ ರಸ್ತೆಯಲ್ಲಿ ಇಡೀ ಪುರಸಭೆ ಎದುರೇ ದೀಪಗಳನ್ನಿಟ್ಟು ನಾವು ಪ್ರತಿಭಟಿಸಿದೆವು. ಅದಕ್ಕೆ ಜನರು ಸ್ಪಂದನೆ ಕೊಟ್ಟೆವು. ಒಂದು ವಿರೋಧ ಪಕ್ಷ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ, ಯಾಕೆ ನೀವು ರಾಜಕೀಯಕ್ಕೆ ಇಳಿಬಾರದು ಹೇಳುವಂಥದ್ದು ಜನರ ಅಭಿಪ್ರಾಯ ಇತ್ತು. ಇವತ್ತಿಗೂ ನಮಗೆ ಬಹಳಷ್ಟು ಜನ ಕರೆ ಮಾಡಿ, ನೀವು ಈ ಒಂದು ಪುರಸಭೆ ಚುನಾವಣೆ ಇನ್ನೇನು 2 ತಿಂಗಳಲ್ಲಿ ಬರ್ಲಿಕ್ಕಿದೆ, ಚುನಾವಣೆಗೆ ನಿಲ್ಬೋದಲ್ಲ ಹೇಳುವಂಥದ್ದು ನಮಗೆ ಬಹಳಷ್ಟು ಜನರ ಮೂಲಕ ನಮಗೆ ಕರೆಗಳು ಬರ್ತಾ ಇದೆ. ಈಗ ನಾವು ಅಂತ ತೀರ್ಮಾನಗಳು ಈಗ ಯಾವುದೇ ರೀತಿ ಮಾಡಲಿಲ್ಲ. ಆದ್ರೆ ಪುರಸಭೆಗೆ ನಮ್ಮವರಲ್ಲಿ ಯಾರಾದ್ರೂ ಒಬ್ಬರನ್ನು ಕಳಿಸಬೇಕು ಅಂತ ಹೇಳುವಂತ ಈ ಒಂದು ಈಗ ಚಿಂತನೆ ಬರ್ತದೆ. ಯಾಕಂದ್ರೆ ಬಹಳಷ್ಟು ಕೆಲಸಗಳಾಗ್ಲಿಲ್ಲ ಮೂಡುಬಿದ್ರೆಯಲ್ಲಿ. ಸ್ವಚ್ಛತೆ ವಿಚಾರ ಆಗ್ಲಿ, ಐತಿಹ್ಯಗಳನ್ನು ಉಳಿಸುವ ವಿಚಾರ ಆಗ್ಲಿ, ಮೂಡುಬಿದ್ರೆ ಬಹಳ ಜೈನಕಾಶಿ ಅಂತ ಹೇಳುವಂಥದ್ದೇ ಬಹಳಷ್ಟು ಐತಿಹ್ಯಗಳಿವೆ. ಇಕ್ಕೇರಿ ನಾಯಕನ ಸಂದರ್ಭದ ಕೋಟೆ ಇವತ್ತು ನಾಶ ಆಗ್ತದೆ, ಮುನ್ಸಿಪಾಲಿಟಿ ಏರಿಯಾದಲ್ಲಿ ಇರುವಂಥದ್ದೇ ಬಹಳಷ್ಟು ವಿಚಾರಗಳಿವೆ. ಅದನ್ನೆಲ್ಲ ಮಾಡಬೇಕಾದ್ರೆ ನಮ್ಮವ್ರು ಯಾರಾದ್ರಲ್ಲಿ ಒಳಗಿರ್ಬೇಕು ಹೇಳುವಂಥದ್ದು ಒಂದು ನಮ್ಮ ಸದಸ್ಯರ ನಡುವಲ್ಲಿ ಒಂದು ಡಿಸ್ಕಷನ್ ಆಗಿ ಯಾರಾದ್ರೂ ಹೋಗ್ಬೇಕು ಹೇಳುವಂತ ಚಿಂತನೆ ಇದೆ. ಅದಕ್ಕೆ ಮುಂದಿನ ದಿನಗಳು ಈಗ ನಾವು ಯಾವುದೇ ರೀತಿಯಾದಂತ ಅದ್ರ ಬಗ್ಗೆ ಯೋಚನೆಗಳನ್ನು ಈಗ ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡೋದು. ಯಾಕಂದ್ರೆ ಮುಂದಿನ ದಿನಗಳು ಎಲ್ಲ ಸದಸ್ಯರ ಒಂದು ವಿಚಾರ ಇಟ್ಕೊಂಡು ನಾವು ಪಬ್ಲಿಕ್ ಮಾಡ್ತೀವಿ. ಮುಂದೆ ನಿಮ್ಗೆ ಅದೊಂದು ಅವಕಾಶ ಬಂದ್ರೆ ಯಾವ ರೀತಿಯ ಒಂದು ನಿರ್ಧಾರವನ್ನು ನೀವು ತಗೊಳ್ತೀರಾ? ಅಲ್ಲ, ನಮ್ಮವ್ರು ಯಾರಾದ್ರೂ ಹೋಗ್ಬೇಕಂತ ಇರ್ಬೇಕಾದ್ರೆ ನಾವು ಅಲ್ಲಿ ಹೋಗ್ಲೇಬೇಕಾಗ್ತದೆ. ಅದೊಂದು ಆದ್ರೆ ಯಾವುದೇ ಒಂದು ನಮ್ಮ ಕೆಲಸಕ್ಕೆ ಅಡ್ಡಿ ಬರದಂತೆ ನಾವು ಈ ಸ್ವಚ್ಛತೆ ವಿಚಾರ ಆಗ್ಲಿ, ಅಭಿವೃದ್ಧಿಯ ವಿಚಾರ ಆಗ್ಲಿ, ಯಾವುದಕ್ಕೆ ಇವತ್ತು UGD ಬೇಕು, ನಮ್ಮಲ್ಲಿ ಡ್ರೈನೇಜ್ನ ವಿಷಯನೇ ಇಲ್ಲ, ಅಂಡರ್ಗ್ರೌಂಡ್ ಡ್ರೈನೇಜ್ನ ವಿಷಯನೇ ಇಲ್ಲ. ಆ ಒಂದು ವಿಚಾರಧಾರೆಗಳಿಗೆ ನಮಗೆ ಪೂರಕವಾಗಿ ನಮ್ಮ ಸಂಘಟನೆ ಹೋಗುವ ಉದ್ದೇಶದಿಂದ ಮಾತ್ರ ರಾಜಕೀಯ, ಅದು ಬಿಟ್ಟು ಬೇರೆ ಯಾವ ರಾಜಕೀಯವೂ ಇಲ್ಲ. ನಾವು ಪಕ್ಷದಲ್ಲಿ ಗುರುತಿಸಿದ್ದ ಕಾರಣ ಪಕ್ಷದಲ್ಲಿ ನಮಗೆ ಅದರ ಬಗ್ಗೆ ನಮಗೆ ಅದಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಅದಕ್ಕೆ ಇಳಿಲಿಕ್ಕೆ ತಯಾರಿದ್ದೇವೆ. ಅದು ಬಿಟ್ಟು ಕೇವಲ ರಾಜಕೀಯ ಮಾಡಲಿಕ್ಕೆ ನಾವು ರಾಜಕೀಯಕ್ಕೆ ಇಳಿಲಿಕ್ಕೆ ತಯಾರಿಲ್ಲ. ಎಸ್ ಸುನಿಲ್ ಅವರೇ, ಈಗಾಗಲೇ ನಿಮ್ಮ ಒಂದು ಟಾರ್ಗೆಟ್ 40 ಕ್ಲೀನಪ್ ಮೂಡ್ಬಿದ್ರಿ, ಟಾರ್ಗೆಟ್ 40 ರೀಚ್ ಮಾಡಿರುವಂಥದ್ದು. ಮೊದಲಿಗೆ ನೀವು ಹೇಳಿದರೆ 2 ವಾರಕ್ಕೆ ಇದು ನಾವು ಕಂಟಿನ್ಯೂ ಮಾಡ್ತಾ ಹೋದಾಗ ಇದನ್ನು ಮುಂದುವರಿಸೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಮೂಡ್ತಿತ್ತು. ಈಗ 40ನೇ ವಾರಕ್ಕೆ ಬಂದು ನಿಂತಿದೆ. ಹಾಗಾದರೆ ಈ ಸ್ವಚ್ಛತೆಯಲ್ಲಿ ಅಲ್ಲಿನ ಒಂದು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಆ ಸಮಸ್ಯೆಯನ್ನು ಬಗೆಹರಿಸ್ತಿಲ್ವೋ? ಹಾಗಾದರೆ ನಾವು ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಆ ಗೊಂದಲದಲ್ಲಿ ಇದ್ದಂಥ ಸ್ವಚ್ಛತಾ ಕಾರ್ಯಕ್ರಮ ಈ ಒಂದು ವಾರ 2 ವಾರ 3 ವಾರ ಇಷ್ಟಕ್ಕೆ ನಿಲ್ಲಬಹುದು ಎನ್ನುವಂತಹ ಆ ಸ್ವಚ್ಛತಾ ಕಾರ್ಯಕ್ರಮ 40 ದಿನಕ್ಕೆ ಕಾಲಿಡಲಿಕ್ಕೆ ಮೊದಲ ಕಾರಣ ಎಂದರೆ ಮೂಡುಬಿದಿರೆಯಲ್ಲಿ ಇರುವಂತಹ ಗಲೀಜು ವಾತಾವರಣ. ಈ ಗಲೀಜು ವಾತಾವರಣ ಅಂದರೆ ಬೇರೆ ಬೇರೆ ಖಾಲಿ ಒಂದು ಗುಡ್ಕಾ ಪ್ಯಾಕೆಟ್ ಅಥವಾ ತಿಂಡಿಯ ಪ್ಯಾಕೆಟ್ ಮಾತ್ರ ಅಲ್ಲ. ಮೂಡುಬಿದಿರೆ ನಾವು ಅಷ್ಟಕ್ಕೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ನಾವು ಡ್ರೈನೇಜ್ ಒಳಗೆ ಹೋಗ್ವಿ, ಸೇತುವೆ ಅಡಿ ಹೋಗ್ವಿ, ಪ್ರತಿಯೊಂದು ಕಡೆಗಳಲ್ಲೂ ಒಂದು ಬಿಲ್ಡಿಂಗ್ ಇದ್ರೆ ಅದರ ನಡುವಲ್ಲಿ ಯಾವ ಪರಿಸ್ಥಿತಿ ಉಂಟು ಅದರ ಒಳಗೆ ಹೋಗ್ವಿ. ಮಳೆ ಬರುವಾಗ ಇವಾಗ ಅಮರಣ್ಣ ಹೇಳಿದ್ರು, ಒಂದು ಪಾಯಿಂಟ್ ಬಿಟ್ರು ಅವರು. ಮುಂಗಾರು ಆರಂಭವಾಗುವಾಗ ಅದು ದೊಡ್ಡ ಒಂದು ಮಳೆ ನಮ್ಮ ಜಿಲ್ಲೆಯಲ್ಲಿ ಬಂತು. ಈ ಆರಂಭದ ಮಳೆಯಲ್ಲಿ ಮೂಡುಬಿದಿರೆ ಸಂಪೂರ್ಣವಾಗಿ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ವಿನಿಯೋಗಿಸದ ಅಥವಾ ಅದರ ಬ್ಲಾಕ್ ಎಲ್ಲ ತೆಗೆಯದ ಕಾರಣ ನೀರೆಲ್ಲ ಮೇಲೆ ನಿಂತು ಅಂಗಡಿ ಮುಂಗಟ್ಟುಗಳ ಒಳಗೆ ನೀರೆಲ್ಲ ಹೋಗಿ ಒಂದು ಪ್ರವಾಹದ ಭೀತಿ ಮೂಡುಬಿದಿರೆಯಲ್ಲಿ ಸೃಷ್ಟಿಯಾಯಿತು. ಅದನ್ನು ಮುಂದಿನ ಆದಿತ್ಯವಾರವೇ ಜವಾಹರ್ ಬೆದ್ರ ಕೆಲಸಕ್ಕೆ ಇಳಿಯಿತು, ಎಲ್ಲ ಚರಂಡಿಗಳನ್ನು ಸ್ವಚ್ಛಗೊಳಿಸಿತು. ಈ ಚರಂಡಿಗಳನ್ನು ಸ್ವಚ್ಛಗೊಳಿಸುವಾಗ ಒಂದು ಪೈಪು ಉಲ್ಲೇಖಿಸಿದ್ರು, ಇವಾಗ ಇನ್ನೊಮ್ಮೆ ಉಲ್ಲೇಖಿಸ್ತೇನೆ ನಾನು. ಒಂದು ಪೈಪು 3ನೇ ಮಹಡಿಯಿಂದ ಚರಂಡಿಯ ಒಳಗೆ ಪಾಸ್ ಆಗ್ತುಂಟು. ಆ ಪೈಪ್ ಏನು ಅದರಲ್ಲಿ ಏನು ಬರ್ತಾ ಇದೆ ಅಂತ ಹುಡುಕುವಾಗ ಅದರ ಮೂಲ ಸಿಕ್ಕಿದ್ದು ಶೌಚಾಲಯ. ಆ ಶೌಚಾಲಯದಿಂದ ಆ ಡ್ರೈನೇಜ್ ಒಳಗೆ ಪೈಪ್ನ ಮೂಲಕ ಅದರ ಡ್ರೈನೇಜ್ಗೆ ಸಂಪೂರ್ಣವಾಗಿ ಆ ಶೌಚಾಲಯದ ನೀರು ಅಥವಾ ವೇಸ್ಟೇಜ್ಗಳು ಬೀಳ್ತಾ ಉಂಟು. ನಾವು ಇದರ ಬಗ್ಗೆ ನಾವು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿ ಸ್ವಲ್ಪ ನಂತರ ಇದರ ಬಗ್ಗೆ ಕೆಲಸ ಮಾಡ್ತಾ ಹೋಗುವಾಗ ಮತ್ತೊಂದು ಕಡೆಯಲ್ಲಿ ಶುದ್ಧ ನೀರು ಬರ್ತಾ ಉಂಟು. ನಾವು ಶುದ್ಧ ನೀರಲ್ಲಿ ಯಾವ ಕಡೆಯಿಂದ ಬರ್ತಾ ಉಂಟು, ಪೈಪ್ ಏನೋ ಬರ್ತಾ ಉಂಟು ಅಂತ ಒಂದು ಸಪೂರವಾದ ಪೈಪ್ ಹೋಗ್ತಾ ಉಂಟು. ಆ ಪೈಪ್ ಏನಪ್ಪ ಅಂತಂದರೆ ಕುಡಿಯುವ ನೀರಿನ ಪೈಪ್ ಅದು. ಈ ಒಂದು ಕಡೆಯಲ್ಲಿ ಡ್ರೈನೇಜ್ ನೀರು ರಸ್ತೆಗಳ, ಮತ್ತೊಂದು ಕಡೆಗಳಲ್ಲಿ ಶೌಚಾಲಯದ ನೀರು, ಅದರ ನಡುವೆ ಸಣ್ಣ ಪೈಪ್ನಲ್ಲಿ ಒಂದು ಕುಡಿಯುವ ನೀರು ಇಡೀ ಮೂಡುಬಿದಿರೆಗೆ ಸಪ್ಲೈ ಆಗ್ತುಂಟು. ಇದು ವಿಜಯನಗರ ಏರಿಯಾದಲ್ಲಿ ನಮಗೆ ಕಂಡು ಬಂದಂಥ ದೃಶ್ಯ ಇದು. ಆ ನೀರೇನಾಯ್ತು ಅಂದರೆ ಅದು ಪೈಪ್ ಹೊಡೆದೋಗಿದೆ.
ಈ ಚರಂಡಿಯ ನೀರು ಹಾಗೂ ಕುಡಿಯುವ ಪೈಪ್ನ ನೀರು ಕೂಡ ಮಿಶ್ರಣವಾಗಿ ಜನತೆಗೆ ಸೇರ್ತಾ ಇತ್ತು. ಇದೆಯಲ್ಲ ಇದರ ಬಗ್ಗೆ ನಾವು ಗಮನ ಸೆಳೆದ್ವಿ, ಪುರಸಭೆಯದ್ದು ಅಥವಾ ಮೂಡುಬಿದಿರೆ ಜನತೆಯ ಗಮನ ಸೆಳೆದ್ವಿ. ಇಂತಹ ಬೇರೆ ಬೇರೆ ಚಟುವಟಿಕೆಗಳು ಅಥವಾ ಬೇರೆ ಬೇರೆ ಗಲೀಜು ವಾತಾವರಣಗಳು, ನಾವು ಮಾಡಿದಂಥ ಕೆಲಸಗಳು ಜನರನ್ನು ನಮ್ಮತ್ತ ಸೆಳೆಯುವಲ್ಲಿ ನಾವು ಯಶಸ್ವಿಯಾದ್ವಿ. ಅದರ ಹೊರತಾಗಿ ಯಾವುದೇ ಬಲಾತ್ಕಾರ ಆಗಲಿ, ನೀವು ಬನ್ನಿ, ನೀವು ಬರಲೇಬೇಕು, ನಾವು ಹಣ ಕೊಡ್ತೇವೆ, ಎಷ್ಟು ಅಂತಂದರೆ ನಾವು ಆರ್ಥಿಕವಾಗಿ ಕೂಡ ಎಲ್ಲರೂ ನಾವು ಹಿಂದುಳಿದಿದ್ದೇವೆ. ಪ್ರತಿ ವಾರ ಆಗಮಿಸುವಂತಹ ಕಾರ್ಯಕರ್ತರಿಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡ್ತಿದ್ದೇವೆ. ಅಮರ್ಕೋಟೆ ಅವರು ನಡೆಸ್ತಿದ್ದಾರೆ, ಯಾವ ರೀತಿ ನಡೆಸ್ತಿದ್ದಾರೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಆದರೆ ನಡೆಸ್ಕೊಂಡು ಬರ್ತಿದ್ದೇವೆ. ಇದರ ಹೊರತಾಗಿ ಬೇರೆ ಯಾವುದೇ ಒಂದು ಕಾರ್ಯಕರ್ತರಿಗೆ ಅವರೇ ನಮಗೆ ದೇವರು, ಅಂದರೆ ಅವರೇ ಕೆಲಸ ಮಾಡಿ ಒಂಥರ ಅಷ್ಟೂ ಕಾರ್ಯಕರ್ತರು ಹಣಕ್ಕೋಸ್ಕರ ಕೆಲಸ ಮಾಡೋದಾದ್ರೆ. ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಕೈಕಂಬದಿಂದ ಮಾತಾಡ್ತಾ ಇದ್ದೇನೆ, ಪದ್ಮನಾಭ ಅಂತ. ಎಸ್, ಹೇಳಿ ಸರ್. ಈಗ ಜವನೇರ್ ಬೆದ್ರ ನಿಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಸಂಘಟನೆಯ ಸದಸ್ಯರು. ನಿಮ್ಮ ಅಭಿಪ್ರಾಯ ಜವನೇರ್ ಬೆದ್ರ ಅಂತ ಸಾಮಾಜಿಕ ಕಾರ್ಯಕೆಲಸ ಮಾಡುದಂತ ನನಗೆ ಒಂದು ಸ್ವಲ್ಪ ಅರ್ಥ ಆಯ್ತು. ಸರ್, ಇಲ್ಲಿ ಮೂಡುಬಿದ್ರೆ ನೆಹರು ಮೈದಾನದಲ್ಲಿ ಬೈಪಾಸ್ ರಸ್ತೆ ಅಂತ ಒಂದು ಮಾಡಿದ್ದಾರೆ ಸರ್. ಹೇಳಿ ಸರ್, ಹೇಳಿ. ಈಗ ಟ್ರಾಫಿಕ್ ಸ್ವಲ್ಪ ಜಾಮ್ ಆಗಿದ್ದಕ್ಕೆ ಎಲ್ಲರೂ ಇದು ಮಾಡಿದ್ದಾರೆ. ಹೊರಗಡೆಯಿಂದ ಗಾಡಿ ಹೋಗ್ಲಿಕ್ಕೆ ಅಂತ ಮಾಡಿದ್ದಾರೆ, ಲಾರಿ ಬಸ್ ಯಾವ್ದೇ ಆಗ್ಲಿ ಹೊರಗಡೆ ಹೋಗ್ಬೋದು. ಈಗ ಅಲ್ಲಿ ಮೀನ್ ಮಾರ್ಕೆಟ್ ಪಕ್ಕದಲ್ಲಿ ಮಾಡಿದ್ದಾರೆ, ಈ ಕಡೆ ತರಕಾರಿ ಮಾರ್ಕೆಟ್ ಮಾಡಿದ್ದಾರೆ. ಒಂದು ಕಡೆಯಿಂದ ಏನು ಮಕ್ಕಳಿಗೆ ಆಟ ಆಡುವ ಅದು ಇದು ಯಾವ್ದೆಲ್ಲ ಮಾಡಿದ್ದಾರೆ. ಒಳಗಡೆ ವಾಹನ ಹೋಗುದು ಬೇಡ ಅಂತೇಳಿ ಹೊರಗಡೆ ಬೈಪಾಸ್ ಮಾಡಿದ್ದಾರೆ. ಈಗ ಅಲ್ಲಿ ಹೊರಗಡೆ ಸಹ ಬಂದು ರೋಡ್ ಮಧ್ಯದಲ್ಲೇ ಗಾಡಿ ಇಡ್ತಾರೆ. ಒಂದು ಕಡೆಯಿಂದ ಕಾಲೇಜಿನ ಬಸ್, ಇನ್ನೊಂದು ಕಡೆಯಿಂದ ರಿಕ್ಷಾ ಪಾರ್ಕ್, ಇನ್ನೊಂದು ಕಡೆಯಿಂದ ತರಕಾರಿಗೆ ಬರುವಂತ ವಾಹನಗಳು ಎಲ್ಲವೂ ತಂದು ರೋಡ್ ಮಧ್ಯದಲ್ಲಿ ಒಂದು ಕಡೆಯಿಂದ ರಿಕ್ಷಾ ಪಾರ್ಕ್ ಸಹ ಮಾಡಿದ್ದಾರೆ. ರಿಕ್ಷಾದವರು ನಡುವಲ್ಲಿ ಇಡ್ತಾರೆ. ಎಲ್ಲ ಕಡೆಯಿಂದ ವಾಹನದವರು ತಂದು ನಡುವಲ್ಲಿ ಇಟ್ಟಿದ್ದಾರೆ. ಈಗ ಜವನೇರ್ ಬೆದ್ರ ಅಂತ ಏನಿದ್ದಾರೆ ಸಾಮಾಜಿಕ ಇದು ಮಾಡೋರು, ಅವರೊಂದು ಅಲ್ಲಿ ಏನು ಪೊಲೀಸ್ ಇಲಾಖೆ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಅದನ್ನು ನೋಡ್ಕೊಳ್ಬೋದಲ್ಲ ಅಂತ ಹೇಳ್ತಾ ಇರೋದು ಅವ್ರ ಹತ್ರ. ಖಂಡಿತ ಮಾತಾಡ್ಬೋದು. ಖಂಡಿತ ಅಲ್ಲಿ ಸ್ವರಾಜ್ಯ ಮೈದಾನ ಹೇಳುವಂತ ಪರಿಸರ, ಅದು ಸ್ವರಾಜ್ಯ ಮೈದಾನ ಅಂತ ಹೇಳುವಂಥದ್ದು ಬಹಳ ಇತಿಹಾಸ, ಒಂದು ಮಿಲಿಟರಿಯ ಗ್ರೌಂಡ್ ಅಂತ ಹೇಳಿ ಕರೆಯಲ್ಪಡ್ತಾ ಇತ್ತು ಮುಂದಿನ ದಿನಗಳ ಮುಂಚೆ. ಅದ್ರ ಬಗ್ಗೆ ಒಂದು ಅಲ್ಲಿ ಮಾರ್ಕೆಟ್ ಆಗ್ತದೆ, ಶಿಫ್ಟ್ ಆಗ್ತದೆ, ತರಕಾರಿ ಮಾರ್ಕೆಟ್ ಹಾಗೂ ಮಾಂಸದ ಮಾರ್ಕೆಟ್ ಶಿಫ್ಟ್ ಆಗ್ತದೆ ಅಂತ ಹೇಳುವಂತ ವಿಚಾರ ಗೊತ್ತಾದಾಗ ಮೊದಲು ನಾವೇ ಸ್ಪಂದಿಸಿದ್ದು. ನಾವು ಅಲ್ಲಿ ಮೈದಾನ, ಕ್ರಿಕೆಟ್ ಮೈದಾನ ಇತ್ತು, ಬಹಳಷ್ಟು ಆಟಗಳಾಗ್ತಾ ಇತ್ತು, ರಾಜಕೀಯವಾದಂಥ ಸಮಾವೇಶಗಳಾಗಲಿ, ಬಹಳ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಬಹಳಷ್ಟು ಆಗ್ತಿರುವಂಥ, ನಾವು ಸಣ್ಣದ್ರಿಂದ ನೋಡ್ತಾ ಇದ್ದಂಥ ಗ್ರೌಂಡ್, ಆ ಗ್ರೌಂಡ್ ಉಳಿಸಬೇಕು ಹೇಳುವಂಥ ವಿಚಾರ ಇತ್ತು. ಅದಕ್ಕೆ ನಾವು ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿಯೂ ನಮಗೆ ಒಂದು ಇತ್ತು, ಅಲ್ಲಿ ಬೈಪಾಸ್ ಅಂತ ಮಾಡಿದ್ದಾರೆ, ಮಾರ್ಕೆಟ್ ಮಾಡಿದ ನಂತರ ಮತ್ತೆ ಆ ರೀತಿ ಕ್ಲೀನಾಗಿ ಹೋಗ್ಲಿಕ್ಕೆ ಆಗ್ಬೋದಾ ಟ್ರಾನ್ಸ್ಪೋರ್ಟೇಷನ್ ವಿಚಾರ ಅಂತ ನಮ್ಮಲ್ಲಿ ಒಂದು ಡೌಟ್ ಇತ್ತು. ಆದರೆ ಈ ಪುರಸಭೆ ಏನು ಗೊತ್ತುಂಟಾ, ಅವರು ಮೂಡುಬಿದ್ರೆ ಪುರಸಭೆ ಹೇಗೆ ಅಂತ ಹೇಳಿದರೆ, ಅವರಿಗೆ ಎಲ್ಲಿ ಇನ್ಕಮ್ ಆಗ್ತದೆ, ಅಲ್ಲಿ ಅಂತ ಆಡಳಿತ ವರ್ಗದಲ್ಲಿ ಯಾರು ಇವತ್ತು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಎಲ್ಲಿ ಇನ್ಕಮ್ ಆಗ್ತದೆ ಅಲ್ಲಿ ಅವರು ಇದ್ದಾರೆ. ಅವರಿಗೆ ಅಲ್ಲಿ ಮುಂದೆ ಅಲ್ಲಿ ಪ್ರಾಯದವರಿಗೆ ಕೂತ್ಕೊಳ್ಳಿಕ್ಕೆ, ವಾಯು ವಿಹಾರ ಮಾಡಲಿಕ್ಕೆ ಜಾಗ ಉಂಟಾ ಇಲ್ವಾ, ಮಕ್ಕಳಿಗೆ ಆಡಲಿಕ್ಕೆ ಉಂಟಾ ಇಲ್ವಾ, ರಸ್ತೆಯಲ್ಲಿ ಸುಗಮವಾಗಿ ಇದು ಸಂಚಾರ ಬೈಪಾಸ್ ಒಳ್ಳೆ ರೀತಿಯಲ್ಲಿ ಹೋಗ್ಬೋದಾ ಅಂತ ಹೇಳುವಂತ ವಿಚಾರ ಇಲ್ಲ. ಎಲ್ಲಿ ಒಂದು ಖಾಲಿ ಜಾಗ ಉಂಟು ಅಲ್ಲಿಗೆ ತೆಗೆದು ಶಿಫ್ಟ್ ಮಾಡಿದ್ರು. ಅಲ್ಲಿ ಮೊದಲು ಬಂದು ಬಹಳಷ್ಟು ಪ್ರಾಯದವರು, ಹಿರಿಯ ಒಂದು ವ್ಯಕ್ತಿಗಳು ಬಂದು ಅಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಬೇರೆ ಯಾವ್ದು ಅಲ್ಲಿ ಪಾರ್ಕ್ ಎಲ್ಲ ಇಲ್ಲದ ಕಾರಣ ಅಲ್ಲಿ ಬಂದು ಕೂತ್ಕೊಳ್ಳುವಂತ ವಿಚಾರಗಳಿತ್ತು. ಬಹಳಷ್ಟು ವಿಚಾರಗಳಾಗ್ತಾ ಇದ್ದಂತ ಸ್ವರಾಜ್ಯ ಮೈದಾನ ಇವತ್ತು ಒಂದು ಯಾವುದೋ ಒಂದು ನಿಮ್ಮ ಒಂದು ಕರಪ್ಟ್ ಪ್ರದೇಶದಲ್ಲಿ ಒಂದು ಮಾರ್ಕೆಟ್ಗಳಿರ್ತದೆ, ನಮ್ಮ ಘಟ್ಟ ಸೈಡ್ ಅಂತ ಹೇಳ್ತೇವೆ, ಆ ರೀತಿಯ ಒಂದು ವಾತಾವರಣ ಕಾಣ್ತಾ ಇದೆ. ಅಲ್ಲಿ ಮೊನ್ನೆ ನ್ಯಾಷನಲ್ ಲೆವೆಲ್ ಒಂದು ಸ್ಪೋರ್ಟ್ಸ್ ಆಯ್ತು, ಡಾಕ್ಟರ್ ಮೋನಾಳ್ವರು ಆ ಒಂದು ಸ್ಪೋರ್ಟ್ಸ್ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದಂತ ಒಂದು ಸ್ಪೋರ್ಟ್ಸ್ ಮೀಟ್ ಅದು. ಆ ಸಂದರ್ಭದಲ್ಲಿಯೂ ಮೂಡುಬಿದ್ರೆ ಪುರಸಭೆಗೆ ಆ ಮಾರ್ಕೆಟ್ ಅನ್ನು ಸ್ವಚ್ಛ ಮಾಡುವಂತ ತಲೆಗೆ ಪ್ರಜ್ಞೆ ಬಂದಂತ ಒಂದು ನಮ್ಮ ಪುರಸಭೆ ಅಲ್ಲ, ಒಂದು ಕ್ಲೀನಿಂಗ್ ಮಾಡಲಿಲ್ಲ. ಅದೇ ರೀತಿ ಯಾವ ರೀತಿಯಲ್ಲಿ ಗಲೀಜುಗಳು ಕೊಚ್ಚೆಗಳು ಬಿದ್ದಿತ್ತು ಅದೇ ರೀತಿ ಇದ್ದು ನ್ಯಾಷನಲ್ ಲೆವೆಲ್ ಒಂದು ಸ್ಪೋರ್ಟ್ಸ್ ಮೀಟ್ ಆಯ್ತು. ಅಲ್ಲಿ ಬಹಳ ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆ ಕೊಡುವವರು ಡಾಕ್ಟರ್ ಮೋನಾಳ್ ಅವರು. ಅವರ ಖರ್ಚಲ್ಲಿ ಏನು ಮಾಡಬೇಕು ಅವರು ಅದನ್ನು ಮಾಡಿದ್ರು. ಆದ್ರೆ ಪುರಸಭೆಯವರು ಏನು ಮಾಡಬೇಕಿತ್ತು ಅದನ್ನು ಮಾಡದೆ ಇಂಥ ರೀತಿ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಖಂಡನೆ ವ್ಯಕ್ತಪಡಿಸ್ತೇವೆ. ಹಾಗೆ ಅಲ್ಲಿ
ಟ್ರಾಫಿಕ್ನ ಏನು ಸಮಸ್ಯೆ ಇವರು ಹೇಳಿದರು ಅದರ ಬಗ್ಗೆ ನಾಳೆಯಿಂದನೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಯಾರಿಗೆ ಅಧಿಕಾರ ವರ್ಗದವರಿರಲಿ ಅದು ಯಾವ ರೀತಿಯಲ್ಲಿ ಬ್ಲಾಕ್ ಆಗಬಾರ್ದು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಕಾರ್ಯಕ್ಕೆ ನಾಳೆನೇ ಅಡಿಪೆ ಹಾಕ್ತೇವೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ ಸರ್, ನಾನು ನಾಗೇಶ್ವರ ಮೂಡಿಬಿದ್ರೆ. ಹೇಳಿ ಸರ್. ಸರ್, ಇದು ಈ ಒಂದು ಸಂಘಟನೆ ನಾನು ಕಳೆದ 2 ವರ್ಷದಿಂದ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಜವನರ್ಬೇದ್ರ ಸಂಘಟನೆ ಒಂದು ಮೂಡುಬಿದ್ರೆಯ ಮಾದರಿಯಾಗಿದೆ. ಮೊದಲನೇದಾಗಿ ಸ್ವಚ್ಛತೆ ವಿಷಯದಲ್ಲಿ, ಎರಡನೇದಾಗಿ ಬಡವರಿಗೆ ಸಹಾಯ ಮಾಡುವುದರಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಜವನರ್ಬೇದ್ರ ಸಂಘಟನೆ ಹೆಸರುವಾಸಿಯಾಗಿದೆ. ಮೊದಲನೇದಾಗಿ ಮೂಡುಬಿದ್ರೆ ಪುರಸಭೆಯವರು ದುಡ್ಡಿಗೋಸ್ಕರ ದುಡಿತಾರೆ. ಇವರು ದುಡ್ಡಿಗೋಸ್ಕರ ಏನಾದ್ರೂ ದುಡಿಯುವುದಿಲ್ಲ. ಇವರ ಮನಸ್ಸಿನಲ್ಲಿ ಒಂದೇ ಇರುವುದು, ಅದುವೇ ನಮ್ಮ ನಗರ ಯಾವಾಗಲೂ ಸ್ವಚ್ಛತೆಯಿಂದ ಕೂಡಿರಬೇಕು ಎಂಬ ಕಲ್ಪನೆಯೊಂದಿಗೆ ಎಲ್ಲರೂ ಒಗ್ಗಟ್ಟಲ್ಲಿ ದುಡಿದಿದ್ದಾರೆ ಸರ್. ಅವರಿಗೆ ತುಂಬಾ ಧನ್ಯವಾದ. ಅಮರಕೋಟೆ ಸುನೀಲ್ ಪಣಪಿಲ. ಮೊದಲನೇದಾಗಿ ಇದರಲ್ಲಿ ಬೆನ್ನೆಲುಬಾಗಿ ನಿಂತವರು ಸುನೀಲ್ ಪಣಪಿಲ. ಅವರ ಒಂದು ಬಹಳ ಮುತುವರ್ಜಿಯಿಂದ ಈ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸರ್. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅಷ್ಟೇ, ಬೇರೆ ಏನಿಲ್ಲ ಸರ್. ಎಲ್ಲರಿಗೂ ಒಂದು ಧನ್ಯವಾದ ಲೈವ್ ಸಿಕ್ಕಿದ್ದಕ್ಕೆ. ಓಕೆ, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್, ರಾಘವೇಂದ್ರ ಜಿ ಅವರು, ಈಗಾಗಲೇ ನಾವು ಮಾತಾಡ್ತಿದ್ವಿ, ಯೋಧರ ಮನೆಯಲ್ಲಿ ಹೋಗಿ ದೀಪಾವಳಿಯನ್ನು ಆಚರಿಸಿರುವಂಥದ್ದು ಬಹಳ ಒಂದು ಪ್ರಶಂಸೆ ವ್ಯಕ್ತವಾಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ, ಬಹಳ ಒಳ್ಳೆಯ ವಿಚಾರ ಅದು. ಆ್ಯಕ್ಚುಲಿ ಯಾರು ಆ ಥರ ಯೋಧರ ಮನೆಗೆ ಹೋಗಿ ದೀಪಾವಳಿ ಆಚರಿಸುವುದಿಲ್ಲ. ಹೀಗೆ ಹೋಗಿ ಅವರಿಗೆ ಒಂದು ಶಾಬಾಸಿ ಸಹ ಕೊಡುವವರು ಯಾರಿಲ್ಲ. ಯಾಕಂದರೆ ನಾನು ಯೋಧನಾಗಿದ್ದೆ, ಯಾರು ನಮ್ಮ ಮನೆಗೆ ಬಂದು ನಮಗೆ ನಮ್ಮ ತಂದೆ ತಾಯಿಗೆ ಸಾತ್ವನ ಹೇಳಿದವರು ಇಲ್ಲ, ನಮಗೂ ಯಾರು ಅಭಿನಂದನೆ ಕೊಟ್ಟವರು ಇರಲಿಲ್ಲ ಆ ಟೈಮ್ನಲ್ಲಿ. ಈಗ ಟೈಮ್ ಚೇಂಜ್ ಆಯಿತು. ಯಾಕಂತ ಹೇಳಿದರೆ, ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಒಂದು ನಾಯಕತ್ವ ಬದಲಾಗಿ ಹೋಯಿತು. ಆ ಬದಲಾವಣೆಯಲ್ಲಿ ಯಾವುದೇ ಒಂದು ದೇಶ ಬದಲಾಗಬೇಕಂತ ಹೇಳಿದ್ರೆ ಅಲ್ಲಿ ಆ ನಾಯಕತ್ವ ಸಹ ಬಹಳ ಬಲಿಷ್ಠವಾಗಿರಬೇಕು, ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅವರು ಮಾಡಿದ ಒಂದು ಕೆಲಸ ಏನಂತ ಹೇಳಿದರೆ, ಈ ನಮ್ಮ ರಾಷ್ಟ್ರದ ಯೋಧರಿಗೆ, ನಮ್ಮ ಸಶಸ್ತ್ರ ಬಲಕ್ಕೆ ಬಹಳ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದೆ. ಆ ಯೋಜನೆ ಪ್ರಕಾರದಲ್ಲಿ ನಮ್ಮ ಜವನರ್ಬೇದ್ರ ಅಲ್ಲಿ ನಮ್ಮ ಮೂಡುಬಿದ್ರೆ ಪರಿಸರದಲ್ಲೇ ಒಂದೇ ಮನೆಯಿಂದ ಒಂದೇ ತಂದೆ ತಾಯಿಗಳ 2 ಮಕ್ಕಳು. ಯಾಕಂದರೆ ನನಗೆ ಗೊತ್ತಿದ್ದಾಗೆ ನಮ್ಮ ಸೌತ್ ಕೇಂದ್ರದಲ್ಲೆಲ್ಲ ಯೋಧರು ಭಾರಿ ಕಡಿಮೆ. ಅಂಥ ಸಮಯದಲ್ಲಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರು 2 ಸೇನೆಗೆ ಹೋಗಿದ್ದಾರೆ ಅಂತ ಹೇಳಿದರೆ ಅದು ಭಾರಿ ಹೆಮ್ಮೆ ವಿಷಯ. ಹಾಗೆ ಅವ್ರ ಮನೆಯಲ್ಲಿ ಆಚರಿಸಬೇಕು ಅಂತ ಹೇಳಿ ಐಡಿಯಾ ಮಾಡಿದರು. ಅದೇ ಐಡಿಯಾ ಪ್ರಕಾರದಲ್ಲಿ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡಿದ್ದೆವು. ಇವರೊಟ್ಟಿಗೆ ನಾನು ಅಲ್ಲಿ ಹೋಗಿದ್ದೆ. ಅವ್ರ ತಂದೆ ತಾಯಿಗಳನ್ನೆಲ್ಲ ಕರೆದು ಅವರಿಗೆ ನಾವು ಅಂದರೆ ಬೇಗ ಮುಟ್ಟಿದ್ದೆವು. ಒಂದು 3 ಗಂಟೆ ಹೊತ್ತಿಗೆ ಅಲ್ಲಿ ಮುಟ್ಟಿದೆವು. ಅವರೊಟ್ಟಿಗೆ ಅವರಿಗೆ ಸನ್ಮಾನ ಮಾಡಿದೆವು, ಅವರಿಗೆ ಶುಭ ಹಾರೈಸಿದೆವು. ಅವರೊಟ್ಟಿಗೆ ಆ ಮನೆಯಲ್ಲಿ ದನ ಎಲ್ಲ ಇತ್ತು, ಹಸು ಎಲ್ಲ ಇತ್ತು. ಆ ಹಸುವಿನ ಪೂಜೆ ಎಲ್ಲ ಮಾಡಿದೆವು. ಅವರೊಟ್ಟಿಗೆ ತಿಂಡಿ ಎಲ್ಲ ತಿಂದು ಪಟಾಕಿ ಎಲ್ಲ ಬಿಟ್ಟು ಸಂಜೆ ಹೊತ್ತಿಗೆ ನಾವು ಅವರೊಟ್ಟಿಗೆ ಅವ್ರ ಮನೆಯಿಂದ ವಾಪಸ್ ಬಂದೆವು. ಅವ್ರಿಗೆ ಭಾರಿ ಖುಷಿ ಆಯಿತು. ಅವ್ರಿಗೆ ಮಾತ್ರ ಅಲ್ಲ, ಅವರ ಮಗ ಒಬ್ಬರು ಲೈವನ್ನು ನೋಡ್ತಾ ಇದ್ರು ನಮ್ಮ ಲ್ಯಾಪ್ಟಾಪ್ ಥ್ರೂ. ಅವರ ನಾವು ಮಾತಾಡ್ತಾ ಇರುವಾಗ ಅವ್ರಿಗೆ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂದರೆ ನಾವು ಅಲ್ಲಿ ಹೋಗಿ ಎಷ್ಟು ಜನ ಆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದು ನೋಡಿ. ಯಾಕಂತ ಹೇಳಿದ್ರೆ ಅವರ ತಾಯಿ ತಂದೆ ಒಂದು ವಿಶೇಷ. ಯಾಕಂತ ಹೇಳಿದ್ರೆ ತನ್ನ 2 ಮಕ್ಕಳನ್ನು ಅವರು ಈ ದೇಶ ಸೇವೆಗಾಗಿ ಕಳಿಸಿದ್ದಾರೆ. ಆ್ಯಕ್ಚುಲಿ ಅವರು ಧನ್ಯರು. ಅದು ಸಾರ್ಥಕವಾಯಿತು ಅಂತಾನೆ ಸಾರ್ಥಕ. ಪ್ರತಿ ವರ್ಷವೂ ನಾವು ದೀಪಾವಳಿ ಸಂದರ್ಭ ಏನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಅಂತ. ಕಳೆದ ಬಾರಿ ಒಂದು ದೀಪಾವಳಿ ಸಂದರ್ಭದಲ್ಲಿ ಮೂಡುಬಿದಿರೆ ಪುರಸಭೆಯ ಮುಂಭಾಗ ಹಾದು ಹೋಗುವ ಪ್ರಮುಖ ರಸ್ತೆ, ಮಂಗಳೂರಿಗೆ ಹೋಗುವ ರಸ್ತೆ ಅದು. ಆ ರಸ್ತೆ ತುಂಬ ಗುಂಡಿ ಬಿದ್ದಿತ್ತು, ತುಂಬ ಮನವಿಯೆಲ್ಲ ಬಂದಿತ್ತು ಸಾರ್ವಜನಿಕರಿಂದ ಪುರಸಭೆಗೆ, ಅದನ್ನು ದಯವಿಟ್ಟು ಮರುಡಾಮರೀಕರಣ ಅಥವಾ ಪ್ಯಾಚ್ ವರ್ಕ್ ಮಾಡಿ ಅಂತ. ಈ ನಿಟ್ಟಿನಲ್ಲಿ ಅಮರಣ್ಣ ಹೇಳಿದ್ರು, ಅಲ್ಲಿ ನಾವು ದೀಪಾವಳಿ ಆಚರಿಸುವ ಈ ಮೂಲಕ ಪ್ರತಿಭಟನೆ ಮಾಡುವ ಅಂತ. ದೀಪಾವಳಿ ಸಂದರ್ಭ, ದೀಪಾವಳಿಯ 3ನೇ ದಿನ ಬಹುಶಃ ನಾವು ದೀಪಗಳನ್ನು ಹಣತೆಯಲ್ಲಿ ಬತ್ತಿ ಇಟ್ಟು ದೀಪ ಇಟ್ಟು ಆ ಗುಂಡಿಯಲ್ಲಿ, ಮೂಡುಬಿದಿರೆಯಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಗುಂಡಿಗಳಿತ್ತು, ಆ ಗುಂಡಿಗಳಲ್ಲಿ ದೀಪ ಇಟ್ಟು ಸ್ವಲ್ಪ ಸಮಯದ ಇದು ಮಾಡಿ ರಸ್ತೆ ತಡೆ ನಡೆಸಿ, ಅಲ್ಲಿ ಒಂದು ಸಣ್ಣ ಮಾತುಕತೆ ನಡೆಸಿ ಪ್ರತಿಭಟನೆ ನಡೆದ್ವಿ. ರಸ್ತೆ ತಡೆ ನಡೆಸಿ ದೀಪಾವಳಿ ಆಚರಿಸಿದ್ವಿ. ಈ ಬಾರಿ ದೀಪಾವಳಿಗೆ ಏನು ಮಾಡೋಣ, ಒಂದು ಹೋರಾಟ ಮಾಡೋಣ ಅಥವಾ ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಎನ್ನುವಾಗ ಅಮರಕೋಟೆಯವರು ಮತ್ತು ನಾನು ಚರ್ಚೆ ಮಾಡಿದ್ವಿ. ನಾನೇ ಅಂದೆ, ಈ ಬಾರಿ ದೀಪಾವಳಿಯನ್ನು ಯೋಧ ನಮನ ಅಂತ ಕಾರ್ಯಕ್ರಮ ಮಾಡಿದರೆ ಹೇಗೆ, ಯಾವ ರೀತಿ ಮಾಡೋಣ ಅಂತ.
ಅದಕ್ಕೆ ಕೂಡಲೇ ಅವರು ಹೇಳಿದ್ರು ಒಳ್ಳೆ ಕಾನ್ಸೆಪ್ಟ್ ಇದು, ನಾವು ಇವತ್ತರ ಮನೆಗೆ ಹೋಗಿ ಆಚರಿಸೋಣ ಅಂತ ಅವರೇ ಅವರ ಬಾಲ್ಯ ಸ್ನೇಹಿತರವರು ಮಹೇಂದ್ರ ಜೈನ್ ಮತ್ತು ಮಹಾವೀರ ಜೈನ್ ಮಾಲ್ಕೋಟೆಯವರ ಬಾಲ್ಯ ಸ್ನೇಹಿತರವರು. ಒಂದೇ ಮನೆಯಿಂದ ಇಬ್ಬರು ಯುವಕರು ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ನಾನು ಕೂಡ ಅವರನ್ನು ಸಂಪರ್ಕಿಸಿದೆ, ಈ ಬಗ್ಗೆ ಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಬಗ್ಗೆ ಮಾತಾಡಿದೆ. ತುಂಬ ಖುಷಿ ಆಯ್ತು ಅವರಿಗೆ. ಹಾರ್ಟ್ಲಿ ವೆಲ್ಕಮ್, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರು. ನಾವೊಂದು 20-30 ಮಂದಿ ಬರ್ತೇವೆ ಅಂತ ಹೇಳಿದ್ವಿ, ಆದರೆ ಒಂದು 50-60 ಮಂದಿ ಹೋಗಿದ್ವಿ ಅಲ್ಲಿಗೆ. ಅಲ್ಲಿ ಹೋಗಿ ನಾವು ಕಾರ್ಯಕ್ರಮ ನಡೆಸಿದ್ವಿ. ಯೋಧನ ಅವರು ರಾಜೇಂದ್ರ ಜಿ ಹೇಳಿದಾಗೆ ಎಲ್ಲ ಕಾರ್ಯಕ್ರಮ ನಡೆಸಿದ್ವಿ. ಒಂದೇ ಮಾತರಂ ಗೀತೆಯ ಮೂಲಕ ಆರಂಭಿಸಿ ದೀಪಾವಳಿಯನ್ನು ಹೇಗೆ ಆಚರಿಸಬೇಕು ಹಾಗೆ ಆಚರಿಸಿ ದೀಪಾವಳಿ ಸಂದರ್ಭ ಅವರ ಮನೆಯವರಿಗೆ, ಹೆತ್ತ ತಂದೆ ತಾಯಿಯವರಿಗೆ ಗೌರವ ಸಲ್ಲಿಸಿದ್ವಿ. ಈ ಸಂದರ್ಭದಲ್ಲಿ ಅವರು ತಮ್ಮ ಮಕ್ಕಳ ಬಗ್ಗೆ ಮಾತಾಡಿದರು. ಅವರ ತಂದೆಯವರು ಅವರು ಹೇಳ್ತಾರೆ, ನಾನು ಪ್ರಥಮವಾಗಿ ನನ್ನ ಮಕ್ಕಳ ಬಗ್ಗೆ ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಭಾವುಕರಾಗಿ ಮಾತಾಡಿದರು. ಈ ಸಂದರ್ಭದಲ್ಲಿ ನಾನು ನನ್ನ ಮೊಬೈಲ್ ಮೂಲಕ ಅವರಿಗೆ ವಿಡಿಯೋ ಕಾಲ್ ಮಾಡಿದೆ, ಮಹೇಂದ್ರ ಜೈನ್ ಅವರಿಗೆ. ಸೊ ಅವರು ತನ್ನ ತಂದೆ ಏನು ಮಾತಾಡ್ತಿದ್ದಾರೆ, ತಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ ಎಂಬುದನ್ನು ನೇರವಾಗಿ ಅವರೆಲ್ಲ ಕೆಲಸ ಅವರನ್ನು ನೋಡುವಾಗಲೇ ಒಂಥರ ನಮ್ಮ ಒಂದು ಹೊಸ ಭಾವನೆ ನಮ್ಮಲ್ಲಿ ಬಂದಿತ್ತು. ಯಾಕಂದರೆ ಅವರು ಸಮವಸ್ತ್ರಧಾರಿಯಾಗಿದ್ದರು, ಕೆಲಸ ಮಾಡ್ತಿದ್ರು. ವಿಡಿಯೋ ಕಾಲ್ ಮೂಲಕ ನಾವು ಮಾತಾಡುವಾಗ ಅವರು ಎಲ್ಲ ತನ್ನ ತಂದೆ ಏನು ಮಾತಾಡ್ತಿದ್ದಾರೆ ಅದನ್ನು ಕೇಳಿ ಭಾವುಕರಾಗಿ ಕಣ್ಣೀರಿಟ್ಟಿದ್ರು. ಬಹುಶಃ ಆ ಇಡೀ ಕಾರ್ಯಕ್ರಮಕ್ಕೆ, ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ, ನಮ್ಮ ಕಾನ್ಸೆಪ್ಟಿಗೆ, ನಾವು ಅಂದು ನಡೆಸಿದ ಇಡೀ ಕಾರ್ಯಕ್ರಮಕ್ಕೆ ಮಹೇಂದ್ರ ಜೈನ್ ಅವರು ಗಡಿಯಲ್ಲಿ ಹಾಕಿದ ಒಂದು ಕಣ್ಣೀರು ನಮಗೆ ಸಾರ್ಥಕತೆ ತಂದು ಕೊಟ್ಟಿದ್ದು. ಹೌದು, ತುಂಬ ಖುಷಿ ಆಯಿತು. ಅದು ಕೂಡ ತುಂಬ ಪ್ರಚಾರ ಕೂಡ ಮಾಧ್ಯಮದವರು ಕೂಡ ಪ್ರಚಾರ ಮಾಡಿದ್ರು. ಒಂದು ಒಳ್ಳೆ ಮಾದರಿಯ ಕೆಲಸ ಅಂತ ಹೇಳಬೇಕು. ಇದನ್ನು ಎಲ್ಲರೂ ಕೈಗೊಳ್ಳಬೇಕು. ನಾವು ಇಷ್ಟಪಡ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಜವನೇರ್ ಬೆದ್ರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಜವನೇರ್ ಬೆದ್ರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ. ಎಸ್ ಅಮರ್ ಅವರೇ, ರಾಣಿ ಅಬ್ಬಕ್ಕ ಮೂಡಬಿದ್ರಿಯ ಹಿನ್ನೆಲೆಯವರು ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಮೊದಲನೇ ಬಾರಿ ಅಂತಲೇ ಹೇಳ್ಬೋದು, ನಿಮ್ಮ ಸಂಘಟನೆಯ ಮೂಲಕ ರಾಣಿ ಅಬ್ಬಕ್ಕನವರ ಸ್ಮರಣೆಯನ್ನು ನೀವು ಮಾಡ್ತೀರಾ, ಅವರ ಬಗ್ಗೆ ಸಮಾಜಕ್ಕೆ ತಿಳಿಸುವಂಥ ಕೆಲಸಗಳನ್ನು ಮಾಡ್ತೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಆಗ ಹೇಳಿದಾಗೆ ಐತಿಹ್ಯದ ವಿಚಾರಗಳಲ್ಲಿ ಕಾಲ್ ಇದೆ. ಎಸ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೂಡಬಿದ್ರೆಯಿಂದ ಕರೆ ಮಾಡ್ತೇವೆ. ಎಸ್ ಸರ್, ಜವನೇರ್ ಬೆದ್ರದ ಸದಸ್ಯರು ನಿಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಬಹುದು. ಎಸ್ ಸರ್, ಹೇಳಿ. ಜವನೇರ್ ಬೆದ್ರ ಒಂದು 10 ಸಂಘಟನೆ, ಅಂದ್ರೆ ಕ್ಲೀನಪ್ ಮೂಲಕ ಒಳ್ಳೆಯ ರೀತಿಯ ಒಂದು ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಮತ್ತೆ ದೀಪಾವಳಿ ಉತ್ಸವ ಒಂದು ಒಳ್ಳೆ ರೀತಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮಾಡಿದ ರೀತಿಯಲ್ಲಿ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಒಳ್ಳೆ ಒಂದು ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಅಂದ್ರೆ ಜನರಿಗೆ ಸ್ವಚ್ಛತಾ ಅರಿವನ್ನು ಒಳ್ಳೆ ರೀತಿ ಮೂಡಿಸ್ತಿದ್ದಾರೆ. ಮತ್ತೆ ಒಂದು ಮಗುವಿಗೆ ಒಂದು ಒಳ್ಳೆ ರೀತಿ ಹೆಲ್ಪ್ ಮಾಡಿದ್ದಾರೆ ಅವರು. ಆ ಒಂದು ಚಿಕ್ಕ ಮಗುವಿಗೆ ಹಲೋ ಹೇಳಿ ಸರ್, ಹೇಳಿ. ಅಂದ್ರೆ ನಮ್ದು ನುಡಿಸಿ ಆಗುವಾಗ ಒಂದು ಮಗುವಿಗೆ ಒಳ್ಳೆ ರೀತಿ ಒಂದು ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಡೊನೇಷನ್ ಅಂದ್ರೆ ನಾವು ಒಂದು ಕಲೆಕ್ಟಿಂಗ್ ಮಾಡುವ ಮೂಲಕ ಅವರಿಗೆ ಹಣ ಕಲೆಕ್ಟಿಂಗ್ ಮಾಡಿದ್ದಾರೆ. ಅದು ಒಂದು ಸಾಮಾಜಿಕ ಒಂದು ಕೆಲಸ. ಎಸ್, ಧನ್ಯವಾದ ಸರ್ ನಿಮ್ಮೆಲ್ಲ ಒಂದು ಅಭಿಪ್ರಾಯಕ್ಕಾಗಿ. ಎಸ್ ಅಮರ್ ಅವರೇ, ನಾವು ಮಾತಾಡ್ತಿದ್ವಿ ಅಬ್ಬಕ್ಕನವರ ಬಗ್ಗೆ. ಅದೇ ನಾವು ಆಗ ಹೇಳಿದಾಗೆ ಐತಿಹ್ಯದ ವಿಚಾರದಲ್ಲಿ ನಾವು ಬಹಳಷ್ಟು ಒಂದು ಸಂಶೋಧನೆ ಮಾಡಲಿಕ್ಕೆ, ಕೋಟೆಯ ವಿಚಾರ ಆಗಲಿ, ಮೂಡುಬಿದ್ರೆಯಲ್ಲಿ ಬಹಳಷ್ಟು ಐತಿಹ್ಯಗಳಿವೆ. ಅದು ಯಾರ್ದು ಎಂಥದ್ದು ಅಂತ ಆಲೋಚನೆ ಒಂದು ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ
ರಾಣಿ ಅಬ್ಬಕ್ಕ ಮೂಡುಬಿದ್ರೆಯವರು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಪಾಠದಲ್ಲಿ ಮೊದಲಿನ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಬೇಕಾದ್ರೆ ಅಲ್ಲಿ ಒಂದು ಕಡೆ ಉಲ್ಲೇಖ ಇತ್ತು, ರಾಣಿ ಅಬ್ಬಕ್ಕ ಚೌಟ ವಂಶಸ್ಥೆ, ಮೂಡುಬಿದ್ರೆ ಅಂತೆಲ್ಲ ಪುತ್ತಿಗೆಗೆ ಸಂಬಂಧಪಟ್ಟವಳು ಅಂತ ಇತ್ತು. ಮತ್ತೆ ಕೆಲವು ಇತಿಹಾಸ ಪುಟಗಳನ್ನು ತಿರುಗಿ ನೋಡಬೇಕಾದ್ರೆ ಅದು ನನಗೆ ಅಲ್ಲಿ ಕಾಣಿತು. ಪುತ್ತಿಗೆ ಅಂತ ಹೇಳುವಂಥದ್ದು ಎಲ್ಲಿ ಅಂತ ಹೇಳಿ ನಾನು ಅಲ್ಲಿ ಮೂಡುಬಿದ್ರೆಯಲ್ಲಿ ಪುತ್ತಿಗೆ ಅಂತ ಹೇಳುವಂಥ ಗ್ರಾಮ ಇದೆ, ಅದೇ ಗ್ರಾಮನ ಅಥವಾ ಉಡುಪಿಯಲ್ಲಿಯೂ ಪುತ್ತಿಗೆ ಅಂತ ಇದೆ, ಬಹಳಷ್ಟು ಕಡೆ ಪುತ್ತಿಗೆ ಅಂತ ಇದೆ ಅಂತ ಹೇಳುವಂಥದ್ದು ಕೇರಳದ ಸೈಡಲ್ಲಿಯೂ ಇದೆ. ಅದಕ್ಕೆ ನಾನು ಮೂಡುಬಿದ್ರೆ ಅರಮನೆಗೆ, ಚೌಟ್ರ ವಂಶದ ಅರಮನೆ ಇದೆ ಮೂಡುಬಿದ್ರೆಯಲ್ಲಿ, ಅಲ್ಲಿ ಈಗ ಒಂದು ಅರಸರು ಪಟ್ಟ ಆಗಲಿಲ್ಲ, ಅಲ್ಲಿ ಕುಲ್ದೀಪ್ ಅಂತ ಹೇಳುವವರು ಇದ್ದಾರೆ, ರಾಜಮನೆತನದವರು. ಅವ್ರ ಹತ್ರ ಮಾತಾಡಿದಾಗ ನನಗೆ ಅವರ ವಂಶಾವಳಿಯನ್ನು ತೋರಿಸಿದ್ರು. ಆ ವಂಶಾವಳಿಯಲ್ಲೇ ರಾಣಿ ಅಬ್ಬಕ್ಕನ ಹೆಸರು ಇತ್ತು. ಅದೇ ಸಂದರ್ಭದಲ್ಲಿ ಈ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿಯೂ ರಾಣಿ ಅಬ್ಬಕ್ಕನನ್ನು ಉಳ್ಳಾಲದಲ್ಲಿ ಸ್ಮರಣೆ ಮಾಡುವಂಥ ಒಂದು 2 ವರ್ಷಗಳ ಹಿಂದೆ ಒಂದು ವಿಚಾರ ನಡೀತು. ಆ ಸಂದರ್ಭದಲ್ಲಿಯೂ ಅವರಿಗೂ ಗೊತ್ತಿಲ್ಲದ ಸಂದರ್ಭದಲ್ಲಿ ಈ ವಂಶಾವಳಿಯ ಪತ್ರವನ್ನು ನಮ್ಮ ಮುಖಾಂತರ ನಾವು ಅವರಿಗೆ ತಲುಪಿಸುವಂಥದ್ದು ಮಾಡಿದ್ವಿ. ನಾವು ಜಗದೀಶ್ ಅಧಿಕಾರಿ ಅವರ ಮುಖಾಂತರ ಅಲ್ಲಿ ಹೋಗಿ ಅದನ್ನು ತೋರಿಸಿ ಆ ಮನೆತನದವರಿಗೆ ಒಂದು ಸನ್ಮಾನವನ್ನು ನ್ಯಾಷನಲ್ ಪ್ರೆಸಿಡೆಂಟ್ BJP ಅವರ ಮುಖಾಂತರ ಆಯಿತು. ಅದರ ನಂತರ ಎಲ್ಲ ವಿಚಾರಗಳನ್ನು ನೋಡಬೇಕಾದ್ರೆ ರಾಣಿ ಅಬ್ಬಕ್ಕ ಮೂಡುಬಿದ್ರೆಯವಳು ಅಂತ ಹೇಳಿ ನಾವು ಅದೊಂದು ಸಂಶೋಧನೆ ಆದರೆ ಅಲ್ಲಿ ಅವಳಿದ್ದಂಥ ಒಂದು ಅರಮನೆಯೂ ಈಗವೂ ಇದೆ, ಕಾಯರ್ ಮಜಲ್ ಅಂತ ಹೇಳುವಂಥ ಜಾಗ ಪುತ್ತಿಗೆಯಲ್ಲಿ ಈಗವೂ ಇದೆ. ಅಲ್ಲಿಂದ ಉಳ್ಳಾಲಕ್ಕೆ ಹೇಗೆ ಸಂಬಂಧ ಅಂತ ಹೇಳಿದರೆ, ರಾಜಧಾನಿ ತುಳುನಾಡಿನ ರಾಜಧಾನಿ ಚೌಟ ವಂಶದ ರಾಜಧಾನಿಯಾಗಿ ನಮ್ಮ ಮೂಡುಬಿದ್ರೆ ಪುತ್ತಿಗೆ ಆದರೆ ಉಳ್ಳಾಲ ಉಪರಾಜಧಾನಿಯಾಗಿತ್ತು. ಆ ಒಂದು ಪ್ರದೇಶದ ರಾಣಿಯಾಗಿ ಅಬ್ಬಕ್ಕ ನಂತರದ ಕಾಲದಲ್ಲಿ ಅವಳು ರಾಣಿಯಾಗಿ ಅಲ್ಲಿದ್ದವಳು. ಆ ಒಂದು ವಿಚಾರ ಗೊತ್ತಾಗಿ ಮೂಡುಬಿದ್ರೆಯಲ್ಲಿ ನಮ್ಮ ಹಾಗೆ ಎಲ್ರಿಗೂ ಒಂದು ಅಲ್ಪ ಜ್ಞಾನ ಇದ್ದದ್ರಿಂದ ಅಬ್ಬಕ್ಕನ ವಿಚಾರದಲ್ಲಿ ಅದರ ಬಗ್ಗೆ ಎಲ್ಲರಿಗೂ ಎಜುಕೇಟ್ ಮಾಡಬೇಕು ಹೇಳುವಂಥ ಒಂದು ವಿಚಾರ ಇಟ್ಟುಕೊಂಡು ಅಬ್ಬಕ್ಕನ ಸ್ಮರಣೆ ಹೇಳುವಂಥ ಕಾರ್ಯಕ್ರಮ ಆ ಅರಮನೆಯಲ್ಲೇ ನಾವು ಪ್ರಾರಂಭ ಮಾಡಿದ್ವಿ. ಪುತ್ಥಳಿ ನಿರ್ಮಾಣ ಆಗಬೇಕು ಮೂಡುಬಿದ್ರೆಯಲ್ಲಿ ಹೇಳಿ ಅದರ ಬಗ್ಗೆಯೂ ಪುತ್ತಿಗೆ ಗ್ರಾಮದಲ್ಲೇ ನಾವು ಅದಕ್ಕೆ ಬೇಕಾದ ಸಂಬಂಧಪಟ್ಟ ಪಂಚಾಯತ್ನಲ್ಲಿ ಪರ್ಮಿಷನ್ನು ತಗೊಂಡಿದ್ದೇವೆ. ಈಗ ಹೈವೇಯ ಪ್ರೊಸೆಸ್ನಲ್ಲಿ ಡಿಲೇ ಆಗ್ತಾ ಇದೆ. ಆ ಪುತ್ಥಳಿಯು ಅಲ್ಲಿ ನಿರ್ಮಾಣ ಆಗ್ತದೆ, ಒಂದು ಪಾರ್ಕು ನಿರ್ಮಾಣ ಆಗ್ಲಿಕ್ಕಿದೆ ಅಬ್ಬಕ್ಕನ ವಿಚಾರದಲ್ಲಿ. ನಮಸ್ತೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾರೆ. ಹೇಳಿ ಸರ್. ಸರ್, ಜವನೇರ್ ಬೆದ್ರ ಅಂತಕ್ಕಂಥ ಒಂದು ಯುವಕರ ತಂಡ, ಇವನೊಂದೇನು ಸಂಸ್ಥೆ ಏನಿದೆ, ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ ನಾನು ಕೇಳಿದ್ದೀನಿ. ಕುಂದಾಪುರ ಭಾಗದಲ್ಲಿ ಇಲ್ಲದಿದ್ರು ಕೂಡ ಮೂಡುಬಿದ್ರೆ, ಧರ್ಮಸ್ಥಳ ಆ ಕಡೆ ಎಲ್ಲ ಕೂಡ ಉತ್ತಮವಾದಂತ ಯುವಕರ ಪಡೆಯನ್ನ ಕಟ್ಕೊಂಡು ಒಂದು ಸಾಮಾಜಿಕ ಕಳಕಳಿಯಲ್ಲಿ ಒಂದು ಕೆಲಸ ಮಾಡ್ತಿರುವಂತದ್ದು. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಏನಾಯ್ತು, ಈಗ ಮಾಜಿ ಯೋಧ ಮನೆಯಲ್ಲಿ ದೀಪಾವಳಿಯನ್ನ ಆಚರಿಸಿದ್ದು, ಸಂಭ್ರಮಿಸಿದ್ದು ಇವೆಲ್ಲ ಕೂಡ ನಾವು ಫೇಸ್ಬುಕ್ ಅಲ್ಲೂ ಕೂಡ ಗಮನಿಸಿದೀವಿ ಸುಮಾರು 5-6 ತಿಂಗಳ ಹಿಂದೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ ಸರ್, ಈಗ ಮಾಜಿ ಸೈನಿಕರಿಗಿರ್ಬೋದು ಅಥವಾ ನಿವೃತ್ತಿ ಪಡೆದಂತಹ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಸರ್ಕಾರ ಯಾವುದೇ ರೀತಿಯ ಒಂದು ಪ್ರೋತ್ಸಾಹ ನೀಡುವುದಿರ್ಲಿ ಅಥವಾ ಇಂತಹ ಒಂದು ಸಂಘ ಸಂಸ್ಥೆಗಳ ಮೂಲಕ ಒಂದು ಸಹಕಾರ ನೀಡುವುದಿರ್ಲಿ, ಎಲ್ಲೋ ಒಂದ್ ಕಡೆ ಕುಂಠಿತ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು, ಅಲ್ವಾ? ಅದೇ ರೀತಿ ಈ ಒಂದು ತಂಡಗಳಿಗೆ ಒಂದು ಸರ್ಕಾರದಿಂದ ಸಹಾಯಧನ ಬರೋದಿರ್ಲಿ ಅಥವಾ ಯುವಕರ ಪಡೆ ಏನ್ ಕಟ್ಕೊಂಡಿದ್ದಾರೆ, ಈ ಒಂದು ಯುವಕರ ಪಡೆಗೆ ಒಂದು ಆರ್ಥಿಕವಾಗಿ ಸದೃಢವಾಗುವ ನಿಟ್ಟಿನಲ್ಲಿ ಯಾಕೆ ಸಂಬಂಧಪಟ್ಟಂತಹ ಇಲಾಖೆಗಳಿರ್ಬೋದು ಅಥವಾ ಈ ಒಂದು ಯುವ ಸಬಲೀಕರಣ ಏನಿದೆ ಅದನ್ನೊಂದು ಪುನಶ್ಚೇತನಕ್ಕೆ ತಂದು ಸರ್ಕಾರ ಮಟ್ಟದಲ್ಲಿ ಇಂತಹ ಸಂಸ್ಥೆಗಳನ್ನ ಗುರುತಿಸಿದ್ರೆ, ಇಂಥ ಒಂದು ಅಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ವ್ಯವಸ್ಥಿತವಾದಂತ ರೀತಿಯಲ್ಲಿ ಸಮಾಜದಲ್ಲಿ ಆಗ್ತಿರುವಂತಹ ಎಲ್ಲಾ ಪ್ರತಿಕೂಲ ಪರಿಸ್ಥಿತಿಯನ್ನ ಒಂದು ಯುವಕರ ಪಡೆ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಆ ನಂತರದಲ್ಲಿ ಅದು ಸಮಾಜದ ಬೆಳಕಿಗೆ ಇರ್ಬೋದು ಅಥವಾ ನೊಂದ ಜನರ ಒಂದು ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಅತಿ ಕಡು ಬಡವರಿಗೆ ಅನೇಂತಿ ನಿರ್ಗತಿಕರ್ತಕ್ಕಂಥದ್ದು, ಅಂದ್ರೆ ಮನೆಯಲ್ಲಿ ಒಬ್ಬರೇ ಇರುವಂತಕ್ಕಂಥದ್ದು, ಅವ್ರು ನೋಡ್ಕೊಳ್ಳುವಂತ ಮಕ್ಕಳು ಕೂಡ ಇರಲ್ಲ, ಅಂತ ಒಂದು ಪೊಸಿಷನ್ ಇರುವಾಗ ಇವರ ಒಂದು ತಂಡ ಹೋಗಿ ಒಂದು ಹೆಲ್ಪ್ ಮಾಡೋದಿಲ್ಲ. ನನಗೆ ಈ ಒಂದು ಸಂಸ್ಥೆ ಹೆಸರು ಕೇಳಿದಾಗ ನಮ್ಗೆ ಒಂದು ನೆನಪಾಗುವುದೇನಂತ ಹೇಳಿದ್ರೆ, ಇಲ್ಲಿ ಉಡುಪಿ ಸಮೀಪ ಅಜ್ಜರ್ಕಾಡು ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಫ್ಯಾಮಿಲಿ, ನಾನು ಕೂಡ ವರದಿ ಮಾಡಿದ್ದೀನಿ, ಅಲ್ಲಿ ಒಂದು ಪೂಜಾರಿ ಕುಟುಂಬಕ್ಕೆ ಸೇರಿದಂತ ಒಂದು ಫ್ಯಾಮಿಲಿ ಇದ್ದಾರೆ. ಅಲ್ಲಿ ಒಂದು ತುಂಬಾ ಕಡು ಬಡವರು ಅಂತ ಹೇಳಿದ್ರೆ ಅದರಲ್ಲಿ ಕಳಸರಿ ಸುದ್ದಿವಾಹಿನಿಗಳೆಲ್ಲ ಬಂದಿದೆ. ಅಷ್ಟು ಕಡು ಬಡವರು ಅಂತ ಹೇಳಿದ್ರೆ ಒಂದು ಇರ್ಲಿಕ್ಕೆ ಸೂರು ಸಮೇತ ಇಲ್ಲ, ಹುಲ್ಲಿನ ಮನೆಯಲ್ಲಿದ್ದಾರೆ. ಈ ದನದ ಕೊಟ್ಟಿಗೆ ಯಾವ ರೀತಿ ಇರುತ್ತೆ ಆ ಮನೆಯಲ್ಲಿ ಅವ್ರು ವಾಸಿಸ್ತಾ ಇದ್ದಾರೆ. ಯಾವುದೇ
ಸಂದರ್ಭದಲ್ಲಿ ಭಯಂಕರವಾದಂತ ಗಾಳಿ ಮಳೆಗಳು ಬಂದ್ರು ಕೂಡ ಅಲ್ಲಿ ಹಾಕಿರುವಂತ ಏನು ಪಕಾಸೆ ಅಂತ ಏನ್ ಹೇಳ್ತಾರೆ ಅದು ಕಟ್ಟಾಗಿ ಯಾವ ಕ್ಷಣದಲ್ಲಿ ಅವರ ಒಂದು ಜೀವಕ್ಕೆ ಒಂದು ಕಂಟಕ ಬರ್ತದೋ ಗೊತ್ತಿಲ್ಲ. ಅಂತಹ ಒಂದು ನಿಟ್ಟಿನಲ್ಲಿ ಇದೆ. ಜಿಲ್ಲಾಡಳಿತ ಸಮೀಪ ಇರುವಂತ ಒಂದು ಮನೆ ಅದು, ಆದ್ರೂ ಕೂಡ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಅಂತಹ ಅದೆಷ್ಟೋ ಕುಟುಂಬಗಳು ಗ್ರಾಮೀಣ ಭಾಗದಲ್ಲಿ ಇವತ್ತು ನರಕ ಯಾತನ ಬದುಕನ್ನ ಅನುಭವಿಸ್ತಿದೆ. ಅಲ್ಲಿಗೆ ಯಾವ್ದೋ ಒಂದು ಯುವಕರ ಪಡೆ ಹೋಗ್ಬಿಟ್ಟು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿಬಿಟ್ಟು ಆ ನಂತರದಲ್ಲಿ ಬೇರೆ ಬೇರೆ ಭಾಗಗಳಿಂದ ಒಂದು ಆರ್ಥಿಕ ಸಹಾಯ ನಿಟ್ಟಿನಲ್ಲಿ ಹರಿದು ಬಂತು. ಆದ್ರೆ ಈ ಕೆಲಸವನ್ನ ಸರ್ಕಾರವೇ ಮಾಡಿದ್ರೆ, ಸರ್ಕಾರ ಮಟ್ಟದಲ್ಲಿಯೇ ಮಾಡಿದ್ರೆ ಅಂತಹ ಫ್ಯಾಮಿಲಿಗಳನ್ನ ಪುನಶ್ಚೇತನ ತರುವಂತದ್ದು, ಅಂತಹ ಕಡುಬಡವರಿಗೆ ಒಂದು ಹಣವನ್ನು ಮೀಸಲಿಟ್ಬಿಟ್ಟು ನಂತರದಲ್ಲಿ ಅದನ್ನ ವಿನಿಯೋಗ ಆಗುವಂತ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಇವೆಲ್ಲ ಮಾಡಿ. ಯಾಕಂದ್ರೆ ಖಾಸಗಿಯಾಗಿ ನೋಡಿ, ಇವಾಗ ನೀವು ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರಿ, ಡಿಬೇಟ್ ಮಾಡ್ತಾ ಇದ್ರಲ್ಲ, ಆ ಖಾಸಗಿಯಾಗಿ ಈ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಹೆಲ್ಪಿಂಗ್ ನೇಚರ್ ನಿಟ್ಟಿನಲ್ಲಿ ಎಷ್ಟು ಸಹಾಯ ಮಾಡ್ತಾ ಇದೆ ನೋಡಿ. ಅದೇ ರೀತಿ ಗೌರ್ಮೆಂಟ್ ಇಂದ ಸ್ವಲ್ಪ ಆರ್ಥಿಕ ಸಹಾಯ ಬಂದ್ರೆ ಅವರಿಗೂ ಕೂಡ ಬದುಕಬೇಕಲ್ಲ, ಆ ಯುವಕರ ಪಡೆ ಕೂಡ ಬದುಕಬೇಕಲ್ಲ. ಒಂದೇ ಬರೀಯಾಗಿ ಆರ್ಥಿಕ ಸಹಾಯನ ಮಾಡೋ ನಿಟ್ಟಿನಲ್ಲಿ ಸಮಾಜ ಉದ್ಧಾರಕ ಕೆಲಸವನ್ನ ಮಾಡಿದ್ರೆ ಅವರ ಫ್ಯಾಮಿಲಿ ಕೂಡ ಇದ್ದಾರೆ, ಅವರ ಒಂದು ಬಂಧು ಬಳಗ ಇದ್ದಾರೆ, ಅವರಿಗೆ ನಂಬ್ಕೊಂಡಂತ ಹೆಂಡತಿ ಮಕ್ಕಳು ಇರ್ತಾರೆ. ಎಲ್ಲವೂ ಕೂಡ ನಾವು ಪರಿಸರಕ್ಕೆ ಆಗ್ಲಿ ನಮ್ಮ ಸಾರ್ವಜನಿಕ ಬದುಕಿಯಾಗಿ ಮೀಸಲಿಡಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯನೇ ಇಲ್ಲ. ಉದಾಹರಣೆಗೆ ರಾಜಕಾರಣಿ ಇರ್ಬೋದು, ಮಠದಲ್ಲಿ ಮಠಾಧೀಶರು ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಿಸಿದ ಅರ್ಚಕರು ಕೂಡ ಇರ್ಬೋದು. ಎಲ್ಲರೂ ಕೂಡ ಹಾಗೆ ಅವರವರ ಫ್ಯಾಮಿಲಿ ನಂತರದಲ್ಲಿ ಸಮಾಜ ಕಾರ್ಯಕ್ಕೆ ಬರ್ತಾರೆ. ಆ ಕಾರಣಕ್ಕಾಗಿ ಸರ್ಕಾರ ಇವರಿಗೆಲ್ಲರಿಗೂ ಒಂದು ರೀತಿಯಲ್ಲಿ ಪ್ರೋತ್ಸಾಹಧನವನ್ನ ನೀಡಬೇಕು. ಆ ನಂತರದಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ಇಂತಹ ಸಂಸ್ಥೆಗಳು ರಿಜಿಸ್ಟರ್ಡ್ ಆಗ್ಬಿಟ್ಟು ಒಂದು ಸಾಮಾಜಿಕ ಕಾರ್ಯ ಮಾಡಿದಂತ ಒಂದು ಫೈಲ್ ಅನ್ನ ರೆಡಿ ಮಾಡಿಬಿಟ್ಟು ಆ ನಂತರದಲ್ಲಿ ಇಷ್ಟು ಅನುದಾನವಂತೂ ಆ ಒಂದು ಸಂಸ್ಥೆಗಿರ್ಬೋದು ಅಥವಾ ಕುಟುಂಬದ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ಇಂತಹ ಸಂಘ ಸಂಸ್ಥೆಗಳು ಇನ್ನು 100 ಕಾಲ ಉಳಿದು ಇನ್ನಷ್ಟು ಜನರಿಗೆ ಆರ್ಥಿಕ ಸಹಾಯವನ್ನು ಹಿಡಿದು ಪ್ರೋತ್ಸಾಹ ನಿಟ್ಟಿನಲ್ಲಿ ಬೆನ್ನೆಲುಬಾಗಿ ನಿಲ್ಲಕ್ಕೆ ಇದು ಕಾರಣ ಆಗ್ತದೆ ಅಂತ. ಎಸ್ ಸರ್, ಎಸ್, ನೀವು ಹೇಳಿದಂತ ಮಾತಿನಲ್ಲಿ ಅರ್ಥ ಇತ್ತು. ಸರ್ಕಾರ ಆದಷ್ಟು ಬೇಗ ಅದಕ್ಕೆ ಗಮನ ಹರಿಸಬೇಕು, ಅದು ಕೂಡ ನಮ್ಮ ಆಶಯ. ಇನ್ನೊಂದೇನಂತ ಹೇಳಿದ್ರೆ ಈ ಸಂಸ್ಥೆ ಏನಿದೆ, ಈ ಸಂಸ್ಥೆ ಗವರ್ಮೆಂಟ್ ಲೆಕ್ಕದಲ್ಲಿ ಜಿಲ್ಲಾಡಳಿತ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇಂತಹ ಸಂಸ್ಥೆಗಳನ್ನ ಈಗ ಗುರುತಿಸಿಕೊಂಡು ಅವರಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ನೀಡಲಿ. ನಂತರ ಯುವಕರಿಗೆ ಹುರುಪು ಬರ್ತದೆ. ಖಂಡಿತವಾಗ್ಲೂ ಇಂತಹ ಸಮಾಜದಲ್ಲಿ ಇಂತಹ ಯುವಕರ ಪಡೆ ಕಟ್ಕೊಂಡು ಇದೇನು ದಕ್ಷಿಣ ಕನ್ನಡದಲ್ಲಿ ಏನ್ ಕಾರ್ಯನಿರ್ವಹಿಸ್ತೆ ಇನ್ನಷ್ಟು ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡ್ಲಿ. ಸ್ಥಾಪಕ ಅಧ್ಯಕ್ಷರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಕೂಡ ಅವರನ್ನ ಗಮನಿಸಿರ್ತೀನಿ ಒಂದು ದೂರದಲ್ಲಿ. ಬಟ್ ಏನಂತ ಹೇಳಿದ್ರೆ ಅಷ್ಟು ಕೆಲಸ ಕೂಡ ಕಾಳಜಿ ಇಟ್ಟು ಎಲ್ಲರನ್ನು ಕೂಡ ಒಟ್ಟುಗೂಟಿ ಮಾಡುವಂತದ್ದು ಈ ಸಂದರ್ಭದಲ್ಲಿ ಕಷ್ಟವೇ. ಆದ್ರೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ನೀಗಿಸುವಂತಹ ನಿಟ್ಟಿನಲ್ಲಿ ಬಡವರಿಗೆ ಹೆಲ್ಪ್ ಕೂಡ ಇನ್ನಷ್ಟು ಕಾರ್ಯ ಮಾಡ್ಲಿ. ಆದ್ರೆ ಸಾರ್ವಜನಿಕರು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ತೀರಾ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಸರ್. ಧನ್ಯವಾದ ಸರ್ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ. ಎಸ್, ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸುವಂತ ಒಂದು ಹಂತದಲ್ಲಿ ಅಮರ್ ಅವರೇ, ನಿಮ್ಮ ನಿಲುವುಗಳು ಏನು ಮುಂದಕ್ಕೆ? ನಿಮ್ಮ ಈ ಒಂದು ಸಂಘಟನೆಯ ಮೂಲಕ ಜವನೇರ್ ಬೆದ್ರ ಕೇವಲ ಬೆದ್ರಕ್ಕೆ ಸೀಮಿತವಾಗಿರುತ್ತಾ ಅಥವಾ ಜಿಲ್ಲೆಯಾದ್ಯಂತ ಇದನ್ನ ಮುನ್ನಡೆಸುವ ನಿಟ್ಟಿನಲ್ಲಿ ಯಾವ ರೀತಿಯ ನಿಲುವನ್ನು ನೀವು ಹೊಂದ್ತೀರಾ? ಜವನೇರ್ ಬೆದ್ರ ಹೇಳುವಂಥದ್ದು ಹೆಸರಿನಲ್ಲೇ ಬೆದ್ರ ಅಂತ ಹೇಳುವಂಥದ್ದು ಇದೆ. ಆದರೆ ಬೆದ್ರ ಅಂತ ಹೇಳುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಮಟ್ಟದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಈಗ ಹುಟ್ಟಿದಂಥ ಸಂಸ್ಥೆ ನಮ್ಮದು. ಮುಂದಿನ ದಿನದಲ್ಲಿ ನಾವು ಅದನ್ನು ಅಂತ ಒಂದು ಮನಸ್ಸಿದ್ದಂಥ ಯುವಕರು ಬೇರೆ ಬೇರೆ ಕಡೆಯಿಂದ ಬಂದರೆ ಅದನ್ನು ವಿಸ್ತರಣೆ ಮಾಡುವಂತ ಆಲೋಚನೆ ಮಾಡ್ಬೋದು. ಯಾಕಂದ್ರೆ ಕೇವಲ ಹೆಸರು ಬ್ರ್ಯಾಂಡ್ ಆಗಿದೆ, ಬ್ರ್ಯಾಂಡ್ ಆದ ನಂತರ ಅದನ್ನು ದುರುಪಯೋಗ ಮಾಡಲಿಕ್ಕೆ ಬೇರೆಯವರು ಬಂದು ನಮಗೆ ಗೊತ್ತಿಲ್ಲದೆ ಆ ರೀತಿಯ ಹೆಸರನ್ನು ಇಟ್ಟು ಮಾಡಿದ್ರೆ ನಮಗೆ ಕಷ್ಟ. ಇಂಥ ಕೆಲಸ ನಾವು ಯಾವ ಉದ್ದೇಶದಿಂದ ಈ ಸಂಘಟನೆಯನ್ನ ಕಟ್ಟಿದ್ದೇವೆ ಆ ಉದ್ದೇಶನ ಇಟ್ಟು ಯಾರಾದ್ರೂ ಬಂದು ನಾವು ಇದನ್ನು ಬ್ರಾಂಚ್ ಮಾಡುವ, ಬೇರೆ ಕಡೆ ಮಾಡುವ, ಜವಣೇರು ಕುಡ್ಲ ಜವಣೇರು ಅಂತ ಆ ರೀತಿ ಏನಾದರೂ ಮಾಡುವಂಥದ್ದು ಇದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗಿ ಜೆನ್ವಿನ್ ಪರ್ಸನ್ ಬಂದು ಅದರ ಬಗ್ಗೆ ಆಲೋಚನೆ ಮಾಡಿದರೆ ನಾವು ವಿಸ್ತರಣೆ ಮಾಡ್ಬೋದು. ಆದರೆ ನಮ್ಮ ನಿಲುವುಗಳು ಇದೆ. ಸ್ವಚ್ಛತೆ ವಿಚಾರ, ಸೇವೆಯ ವಿಚಾರ, ಅದರ ನಂತರ ಯಾವುದು ಜನತೆಗೆ ಸಿಕ್ಕಬೇಕು ಆಡಳಿತದಿಂದ ಅದನ್ನು ಸಿಕ್ಕಿಸುವಂಥ ವಿಚಾರ. ಕೆಲವರಿಗೆ ನಿಜವಾಗಿ ಹೇಳಬೇಕಾದ್ರೆ ಕೆಲವರಿಗೆ ಗೌರ್ಮೆಂಟ್ ಆಫೀಸಿಗೆ ಹೋಗಿಯೇ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೆಲ್ಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನ ಇಟ್ಟುಕೊಂಡು ಈ ಸಂಘಟನೆಯನ್ನು ಮಾಡಿದ್ದು. ಅಂಥ ಕೆಲಸವನ್ನು ಯಾರಾದರೂ ಮಾಡೋದಿದ್ರೆ ಅವರನ್ನು ನೋಡಿ ನಾವು ಅದನ್ನು ಬ್ರಾಂಚ್ ಮಾಡೋದ್ರಲ್ಲಿ ಆಲೋಚನೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಒಂದು ವಿಷಯ ಹೇಳಲೇಬೇಕು, ಈ ಜವಣೇರ್ ಬೆದ್ರ ಸ್ಥಾಪನೆ ಮಾಡಿದ್ದು ನಾನೇ ಇರ್ಬೋದು, ಆದರೆ ಇದಕ್ಕೆ ತುಂಬ ಪಿಲ್ಲರ್ಸ್ ಇದೆ. ಇದರಲ್ಲಿ ಮೊದಲ ಬಾರಿ ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ ನಮ್ಮ ಜೊತೆ ಹರಿಪ್ರಸಾದ್ ಅಂತ ಇದ್ದಾರೆ, ಕಿರಣ್ ಕೋಟಿಯನ್ ಅಂತ ಬಹಳಷ್ಟು ಜನರು ಇದ್ದಾರೆ. ಇದರಲ್ಲಿ ರಾಜೇಶ್ ದೇವಾಡಿಗ, ಬಹಳಷ್ಟು ಪಿಲ್ಲರ್ಗಳಿದೆ. ನಾವು ಈ ಸಂಘಟನೆ ಮಾಡ್ಬೇಕಾದ್ರೆ ಉದ್ದೇಶ ನಂದಿತ್ತು ಹೀಗೆ ಆಗ್ಬೇಕಂತ ಹೇಳಿ. ನನಗೆ ಸಪೋರ್ಟ್ ಕೊಟ್ಟು ಇದನ್ನೊಂದು ಬೆಳೆಸುವಂತ ಮಾಡಿದ್ದ ಒಂದು ಕಾರ್ಯಕರ್ತ ವರ್ಗ ಇದೆ. ಬೇರೆ ಬೇರೆ ಕಡೆಯಿಂದ, ಗ್ರಾಮಾಂತರ ಪ್ರದೇಶದಿಂದ, ಅಶ್ವತ್ಪುರ ಭಾಗದಿಂದ, ಪನಪಿಲ ಭಾಗದಿಂದ, ಶಿರ್ತಡಿ ಭಾಗದಿಂದ ಬರುವಂತ ಎಲ್ಲ ಯುವಕರು ಇವತ್ತು ಈ ಜವಣೇರ್ ಬೆದ್ರ ಕಟ್ಟಿದ್ದು. ಅದಕ್ಕೆ ಈ ಒಂದು ವಾಹಿನಿ ಮುಖಾಂತರವೂ ನಾನು ಅವರಿಗೆ ಧನ್ಯವಾದವನ್ನ
ಸಮರ್ಪಿಸಲೇಬೇಕು, ಸಮರ್ಪಿಸ್ತಿದ್ದೇನೆ ಅಂತ. ಎಸ್, ಓಕೆ. ಸುನಿಲ್ ಅವರೇ, ಕಡೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ನಿಮ್ಮ ಜವನೇರ್ ಬೆದ್ದಿರ ಸಂಘಟನೆ ಮೂಲಕ ಸರ್ಕಾರಕ್ಕೆ ಆಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು? ಯಾಕಂದರೆ ನೀವು ಮಾಡ್ತಿರುವಂಥದ್ದು ಅಳಿಲು ಸೇವೆ, ನಿಜವಾಗಿಯೂ ಮಾಡಬೇಕಾದವರು ಇದನ್ನು ಮಾಡಬೇಕು. ಕಡೆಯದಾಗಿ ಏನು ಹೇಳ್ತೀರಾ? ಇವಾಗೊಂದು ಕಾಲ್ ಬಂತು, ನಾನು ಕೇಳಿಸ್ಕೊಂಡೆ, ಅವರು ರಾಘವೇಂದ್ರ ಅಂತ, ಬಹುಶಃ ಕುಂದಾಪುರದಿಂದ. ಮೊದಲಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಮೂಡುಬಿದ್ರೆಗಿಂತ ದಾಟಿ, ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ದಾಟಿ ಉಡುಪಿ ಭಾಗದಿಂದಲೂ ಕುಂದಾಪುರ ಭಾಗದಿಂದ ನಮ್ಮನ್ನು ಗುರುತಿಸುತ್ತಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರನ್ನು ಮಾತು ಹೇಳಿದರು, ಆರ್ಥಿಕ ಸಹಾಯ ಅಥವಾ ಧನ ಸಹಾಯ ಸರ್ಕಾರ ಇವರಿಗೆ ನೀಡಬೇಕು ಅಂತ. ನಾನು ಅವರ ಕಾಳಜಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದರೆ ಸರ್ಕಾರಕ್ಕೆ ನಾನು ಏನು ಹೇಳಬಯಸ್ತೇನೆ ಅಂದರೆ, ನಮಗೆ ಆರ್ಥಿಕ ಸಹಾಯ, ಧನ ಸಹಾಯ ಸರ್ಕಾರ ಕೊಡೋದು ಬೇಡ. ನಮ್ಮ ಕೆಲಸ, ನಾವು ಯಾವ ಕೆಲಸವನ್ನು ಮಾಡ್ತಿದ್ದೇವೆ, ಬಹುಶಃ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ರೆ, ನಾವು ಸ್ವಚ್ಛತಾ ಕಾರ್ಯಕ್ರಮ, ಇಲ್ಲಿ ಸ್ವಚ್ಛ ಕಾರ್ಯಕ್ರಮ ಮಾಡ್ತಿದ್ದೇವೆ, ಆ ಸ್ವಚ್ಛತಾ ಕಾರ್ಯಕ್ರಮ ಪ್ರದೇಶದಲ್ಲಿ ಆ ಗೋಡೆಗಳಿಗೆ ಪೇಂಟ್ ಹೊಡೆಯುವಂತಹ ಖರ್ಚಿರ್ಬೋದು, ಅಥವಾ ಅಲ್ಲಿ ಏನೋ ಒಂದು ಬೇರೆ ವಿಚಾರದಲ್ಲಿ ಒಂದು ಪೈಪ್ ಹೊಡೆದಿದ್ರೆ ಅದು ಪೈಪು ನಿರ್ಮಿಸುವಂತಹ ಖರ್ಚಿರ್ಬೋದು, ಅಥವಾ ನಾವು ಸ್ವಚ್ಛ ಕಾರ್ಯಕ್ರಮಕ್ಕೆ ನಾವು ಉಪಯೋಗಿಸುವಂಥ ಸಾಮಗ್ರಿಗಳಿಗೆ ಅದಕ್ಕೆ ಧನ ಸಹಾಯ ನೀಡಲಿ. ಆನಂತರ ನಾವು ಏನು ಉದ್ದೇಶ ಇಟ್ಕೊಂಡಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ಮೂಡುಬಿದ್ರೆಯ ಮಣ್ಣಿನ ಮಗಳು, ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ವೀರರಾಣಿ ಅಬ್ಬಕ್ಕನ ಪ್ರತಿಮೆ ಪಾರ್ಕ್ ಮಾಡಬೇಕು ಅಂತ ಉದ್ದೇಶಿಸಿದ್ದೇವೆ. ಈ ವಿಚಾರಕ್ಕೆ ನಾವು ಧನ ಸಹಾಯ ನಾವು ಬಯಸ್ತೇವೆ. ಬೇರೆ ಬೇರೆ ವಿಚಾರದಲ್ಲಿ ಮತ್ತು ಯುವಕರು ಹಾದಿ ತಪ್ಪಬಾರ್ದು. ಈ ಬಗ್ಗೆ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳು ಇದನ್ನೆಲ್ಲ ಸೇವಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಬಾರದು ಎನ್ನುವ ಉದ್ದೇಶದಿಂದ ನಾವು ಈ ಸಂಘಟನೆ ಎಲ್ಲ ನಾವು ಇವಾಗ ಕೆಲಸ ಮಾಡ್ತಿದ್ದೇವೆ. ಈ ಬಗ್ಗೆ ವಿಶೇಷವಾಗಿ ನಮ್ಮೊಂದಿಗೆ ಸರ್ಕಾರ ಕೈ ಜೋಡಿಸಿಕೊಂಡು ಅಲ್ಲಲ್ಲಿ ವಿದ್ಯಾರ್ಥಿಗಳಿಗೆ ಆಂದೋಲನವನ್ನು ಹೇಳಿಕೊಡುವ, ಅಂದರೆ ಸೃಷ್ಟಿಸುವ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎನ್ನುವಂಥ ಒಂದು ಕಳಕಳಿಯನ್ನು, ಒಂದು ವಿನಂತಿಯನ್ನು ನಾನು ಸರ್ಕಾರಕ್ಕೆ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಪುರಸಭೆ ಮತ್ತು ನಮ್ಮೊಂದಿಗೆ ಮೂಡುಬಿದಿರೆ ಶಾಸಕರಾದ ಶ್ರೀಯುತ ಉಮನಾಥ್ ಕೋಟೆಯನ್ರವರು ನಮಗೆ ಸಹಕರಿಸ್ತಿದ್ದಾರೆ. ಅದರ ಹೊರತಾಗಿ ನಾನು ಉಳಿದ ಎಲ್ಲ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಥವಾ ಮೂಡುಬಿದಿರೆ ಪುರಸಭೆಗೆಲ್ಲ ಮನವಿ ಮಾಡ್ಕೊಳ್ತಿದ್ದೇನೆ. ನಮ್ಮ ಪ್ರದೇಶವನ್ನು ಸ್ವಚ್ಛತೆಯನ್ನು ಇಟ್ಕೊಳ್ಳಿ. ನಿಮಗೆ ಏನಾದರೂ ಅನಿವಾರ್ಯತೆ ಬಂದರೆ ನಮ್ಮನ್ನು ಕರೀರಿ, ನಾವು ನಿಮ್ಮನ್ನು ಕೈ ಜೋಡಿಸಿ ನಾವು ಕೆಲಸ ಮಾಡ್ತೇವೆ, ಸ್ವಚ್ಛತೆಗೆ ನಾವು ಭಾಗಿಯಾಗ್ತೇವೆ. ನೀವು ಕೂಡ ಅದರ ಬಗ್ಗೆ ಒಂದು ಸರ್ಕಾರದಿಂದ ಯಾವ ಸವಲತ್ತು ಸ್ವಚ್ಛತೆಗೆ ಬರುತ್ತೋ ಅದನ್ನು ಉಪಯೋಗಿಸಿಕೊಂಡು ಜನತೆಗೆ ತಲುಪಿಸಿ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಎನ್ನುವ ಮನವಿಯನ್ನು ಮಾಡ್ಕೊಳ್ತಿದ್ದೇನೆ. ಒಂದು ವಿಷಯ ಹೇಳಲೇಬೇಕು. ಅಬ್ಬಕ್ಕನ ವಿಚಾರದಲ್ಲೇ ನೀವು ಹೇಳಿದ್ರಿ, ನಾವು ಅದು ಸ್ಮರಣೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಂತ ಹೇಳುವಂಥದ್ದು. ಇವತ್ತು ಅದೆಲ್ಲ ಮಾಡಿದ ನಂತರ ಮೊನ್ನೆ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಕಂಬಳ ನಡೀತು ಮೂಡುಬಿದ್ರಲ್ಲಿ. ನಮ್ಮ ಶಾಸಕ ಉಮನಾಥ್ ಕೋಟೆಯನ್ರ ನೇತೃತ್ವದಲ್ಲಿ ನಡೀತು. ನಾವು ಅವ್ರ ಹತ್ರ ಒಂದು ಬಯಕೆ ಇಟ್ಕೊಂಡು ಹೋದ್ವಿ. ಅಬ್ಬಕ್ಕನ ಒಂದು ವಿಚಾರದಲ್ಲಿ, ಇದು ಈಗ ಒಂದು ಗ್ರಾಮಕ್ಕೆ ವೀರರಾಣಿ ಅಬ್ಬಕ್ಕ ಕೇಂದ್ರ ಅಂತ, ಗ್ರಾಮ ಅಂತ ಹೆಸರಿದೆ, ಇಲ್ಲಿ ಯಾಕೆ ಹೀಗೆ ಆಗಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಫೋಟೋವನ್ನು ಅಲ್ಲಿ ಹಾಕಿ, ಆ ಸ್ಟೇಜ್ನಲ್ಲಿ ಹಾಕಿ ಪುಷ್ಪಾರ್ಚನೆ, ರಾಜ್ಯದ ಕೇಂದ್ರ ಸಚಿವರ ಕೈಯಲ್ಲಿ ಪುಷ್ಪಾರ್ಚನೆ ಮಾಡಿ ಒಂದು ಗೌರವ ಸಲ್ಲಿಸಿ ಬಹಳ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಉಮನಾಥ ಕೋಟೆಯನ್ರಿಗೆ ನಾನು ಧನ್ಯವಾದವನ್ನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಚಾರ ಆಗಲಿ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಸ್ವಚ್ಛತೆ ಅಂತ ಬಂದಾಗ ರಾಜಕೀಯ ದಯವಿಟ್ಟು ಯಾರು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಒಂದು ರೈಟ್ ವಿಂಗ್, ಲೆಫ್ಟ್ ವಿಂಗ್ ಇದೆಲ್ಲ ಈ ಸ್ವಚ್ಛತೆ ವಿಚಾರದಲ್ಲಿ ಬರಬಾರ್ದು. ಯಾಕಂದರೆ ಈ ದಿನಗಳಲ್ಲಿ ನಾನು ಗಮನಿಸಿರುವಂಥ ವಿಚಾರ ಏನಂತ ಹೇಳಿದರೆ, ಒಂದು ಕಡೆಯಲ್ಲಿ ಸ್ವಚ್ಛ ಭಾರತ ಹೇಳುವಂಥದ್ದು ಒಂದು ಪಾಸಿಟಿವ್ ವೇಯಲ್ಲಿ ಜನ ತಗೊಳ್ತಿರುವಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪ್ರೇರಿತರು ಬೇಕಂತಲೇ ಅವರ ಮನೆಯ ಕಸವನ್ನು ರಸ್ತೆ ಬದಿಗೆ ತಂದು ಹಾಕುವಂಥ ಕೆಲಸ ಈಗಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಅದು ಬಹಳ ಖಂಡನೀಯ ಕೆಲಸ. ದಯವಿಟ್ಟು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ನಿಮ್ಮ ವಾಹಿನಿಯ ಮುಖಾಂತರ ನಾನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಎಸ್, ಧನ್ಯವಾದ ಅತಿಥಿಗಳಿಗೆ ನಿಮ್ಮೆಲ್ಲ ಒಂದು ಮಾಹಿತಿಗಾಗಿ. ಬಹಳಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ. ತಮ್ಮ ಅಭಿಪ್ರಾಯಗಳನ್ನು ಹಾಗೂ ನಮ್ಮ ಏನು ಕೆಲಸ ಕಾರ್ಯಗಳನ್ನು ನಾವು ಅಳಿಲು ಸೇವೆ ಮಾಡ್ತಿದ್ದೇವೆ ಅದನ್ನು ಜನತೆಗೆ ತಲುಪಿಸುವಂಥ ಕೆಲಸ ಮಾಡಿ ತಮಗೂ ಸ್ಪಂದನವಾಯಿಗೂ ನಾವು ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಮೂಲ ಉದ್ದೇಶವೂ ಕೂಡ ಹೌದು, ಸ್ವಚ್ಛತೆಯಿಂದ ಕೂಡಿದಂಥ ದೇಶ ನಿರ್ಮಾಣವಾಗಬೇಕು ಅನ್ನೋದು ಎಲ್ಲರ ಒಂದು ಆಶಯ. ಆದಷ್ಟು ಬೇಗ ಪರಿಕಲ್ಪನೆ ಚಾಲ್ತಿಗೆ ಬರಲಿ ಅನ್ನೋದು ನಮ್ಮ ಆಶಯ. ಎಸ್ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.